ನಮ್ಮ ನೆಂಪುಡು ಮದಪ್ಪಂದಿ ನಂಚಿನ ಒಂಜಿ ಕಾರ್ಯಕ್ರಮ ಪಂಡ ತೊಕ್ಕೂಟದ ಮುದ್ದು ಕೃಷ್ಣ ಒಂಜಿ ಕಾರ್ಯಕ್ರಮ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ದ ಮುಂದಾಳು ತುಳುಕರಿನ 25 ವರ್ಷ ಬರೀ ಗೌಚಿಡಿ ಕಾರ್ಯಕ್ರಮ ನಡೆದ ಬಟ್ ಐತ ನಡುಟು 3 ವರ್ಷ ನಂಗೆ ಲೋಕುಗೆ ಒಂಜಿ ಸಂಕಷ್ಟ ಕಾರಣ ಸಂಕಷ್ಟ ಬೈದ್ರೆ ಬೇದ ಒಯ್ಕಲಂದು ನಮ್ಮ ಪೆರಪ್ಪ ನಮ್ಮ ಜೀವನದ ಅರ್ಥ ಮತ್ತೊಲಗ ಬದುಕಿನ ಅರ್ಥ ಮತ್ತೊಲಗ ತೆಗೆದುರುಗ ಪಂಪಿನಂಚಿನ ಹಿತ ದೃಷ್ಟಿಡು ಆ ದೇವರ ಕೊರನಂಚಿನ ಒಂಜಿ ನಂಗೆ ಪರೀಕ್ಷೆ ಅಂತ ಬರೋಲಿ ಐಟ್ ಮಾತ ಗೆಂದದ ಇತ್ತು ಗುಡೋರ ನಮ್ಮ ಜೀವನಕ್ಕೆ ಸಾಧಿಗೆ ಬೈದ ಆ ಸಾಧಿತ ಒಟ್ಟುಗು ತುಂಬರೆದೊಂದು ದಿನಚರಿತ ಕಾರ್ಯಕ್ರಮದಲ್ಲಿ ಕಡೆ ಈ ವರ್ಷ 26ನೇ ವರ್ಷದ ಹೊಸ ಕನೆಕ್ಟ್ ಹೊಸ ಉಮೇದಳು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಪೂರ ಕೂಡುವಿಗಿಡು ಇತ್ತ ಕಾರ್ಯಕ್ರಮ ಆಯೋಜನೆ ಮತ್ತದು ಈ ವರ್ಷದ 26ನೇ ವರ್ಷದ ಮುಂದಾಳದ ಕಾರ್ಯಕ್ರಮ ಅಪ್ಪ ಭಗವತಿನ ಸನ್ನಿಧಾನ ನಡೆದೊಂದು ಪುನಃ ನಂಗೆ ಮಾತ್ರ ಕುಸಿತ ಸಂಗತಿಯಿಂದ ಬರಲಿ ವಿಘ್ನ ವಿನಾಶಕನಾಯಂಚಿನ ಗಣಪತಿನ ದೇವಿಗೆ ಅಡ್ಡಬೂರದು ಮಿತ್ತ ಮನೆಗೆ ಗುಳ್ಳುದಿನಂಚಿನ ಸೋಮನಾಥನ ಒಡಲನಿಗೆ ನಿರುತ್ತೊಂದು ನಮ್ಮ ಕಡಲ ಕುಡಿದ ಈ ಊರು ಉಳ್ಳಾಲನ ಏಪೋಗ್ಲ ಮದಪಂದಿನಂಚಿನ ಊರು ಬರಲಿ ಸರ್ವ ಧರ್ಮೀಯದ ಗುಂಡುವಿಕೆಡ ಗುಲಿದಿನಂಚಿನ ಊರು ಸರ್ವ ಗುಲಿಚಿಂತ ನಾಡನ್ನು ಪಂಡಿಡ ತಪ್ಪಾವಂದು ಇಂದ ಒಟ್ಟುಟ್ಟುಗೂ ಸರ್ವ ಧರ್ಮೋಲ್ಲ ನೆನೆದೊಂದು ನಮ್ಮ ಸಾರಮಣಿ ದೈವ ದೇವರಿಗಳ ಅಡ್ಡ ಬರೋದು ನಮ್ಮನ್ನು ಮಾತ ಕಾತೊಂದು ಪುನಂಚಿನ ಈ ಪೊಯ್ಯದ ಗುಡುಡು ಪುನಂಚಿನ ಅಪ್ಪೆ ಭಗವತಿನ ಪಾದಾರವಿದವುಗಳ ಅಡ್ಡ ಬರೋದು ಮಾತ ಹಿರಿಯರಿಲ್ಲ ತಲೆ ತಗ್ಗಾವೊಂದು ಹಿರಿಯರನ್ನ ಮೋಕಿನ ನಟ್ಟೊಂದು ಇಲ್ಲಿನ ಕಾರ್ಯಕ್ರಮವನ್ನು ಯಾನು ನಿಗ್ಲ ಮಾತೆಗಳ ಅನುಮತಿ ತೊಟ್ಟಿಗೂ ಶುರು ಮಾತೊಂದಿಲ್ಲ ಬಂಧುಲೆ ಈ ಕಾರ್ಯಕ್ರಮಕ್ಕೂ ಕೊರಡು ಕೊಲಿಗೆ ಛಾಯಗೋಸ್ಕರ ನಮ್ಮೊಟ್ಟಿಗೂ ಬಾರಿ ಪುಗುರ್ತಿತ ವಿನ್ಯಾಸಗಳು ನಮ್ಮೊಟ್ಟುಗೊಳ್ಳಿದೆ ಅಂಚಾದ ಸುರುಗಾದ ಶ್ರೀ ಕ್ಷೇತ್ರದ ಮಾತ ಆಚಾರ ಪಟ್ಟವೆನ್ನ ಕೇಳ ಮೋಗಿಡಿ ಎದುಕೊಂಡಲ್ಲ ಶ್ರೀ ಕ್ಷೇತ್ರಗಳು ಮಿತ್ತ ಚಾವಡಿಗೆ ಬಂದದ ನಮ್ಮ ಧೂಪದ ಕಾರ್ಯಕ್ರಮದೊಂದಿಗೆ ನಡಪಾದ ಕೊರಡು ಬಂದು ಕೇಳೋದಿಲ್ಲ ಆಯ್ತು ಒಟ್ಟಿಗೂ ಉದೀಪನದ ಮದಿಪುಗು ಕೊರಳು ಕೊಲಿಕೆ ಚಿಂಚಾಯನ ಕೂಡ ಹಿರಿಯ ವಾಗ್ಮಿಯಾದ ಅವೇದೋ ಸೇವಾ ಪ್ರಶಸ್ತಿನ ತನ್ನ ಮಟ್ಟೆಗೆ ಚಿಂಚಾಯಿ ನಂಚಿನ ಶ್ರೀಯುತ ಹರೀಶ್ ಶೆಟ್ಟಿ ಮಾಡ ಇವೆಲ್ಲ ನಮ್ಮೊಟ್ಟುಗೊಳ್ಳಿದ್ರೆ ಆರ್ಲ ಮಿತ್ತ ಚಾವಡಿಗೆ ನಮ್ಮ ಬಂದದು ನಮ್ಮ ಕಾರ್ಯಕ್ರಮಕ್ಕೆ ಪೊರ್ಲು ತಿಂಚಾವಡು ಬಂದು ಕೇಳೋದಿಲ್ಲ ಅವಿತ ಒಟ್ಟಿಗೂ ಬಂದುಲೆ ಮುದ್ದು ಕೃಷ್ಣ ಪಂಡ್ಲೆಗರನಿಗೆ ನೆನೆಬಾಬುನಿ ಕಿನ್ಯ ಪ್ರಾಯಗಳು ತನ್ನ ಬಾಲ ಲೀಲೆಯ ಮೇಲೆ ನೆಂಚಿನ ಶ್ರೀಕೃಷ್ಣನ ಅವತಾರ ಆ ಶ್ರೀಕೃಷ್ಣನ ಅವತಾರ ಮುದ್ದು ಕೃಷ್ಣ ತೊಕ್ಕೋಟದ ಏಪಲ ಕಿನ್ಯ ಬಾಲೆಯಾದ ಒಬ್ಬೆ ಐದ ಪ್ರತೀಕಿತವಾದ ನಮ್ಮ ಜೋಗುಲು ಇನಿ ತಕ್ಕಲಿನ ದಿವ್ಯ ಹಸ್ತೋಡು ಅತಿಥಿನ ಒಟ್ಟು ಸೇರಿಗೆಡು ಪೊರ್ಲ ಪೊಲಿಗೆದ ತುಡರ್ನ ಅರಪಾಯರ ಒಲಿರು ಬಂಧುನೆ ಸುರುಗಾದಿಯಾನ ಸಾಂಕೇತಿಕ ರೂಪಡು ಬತ್ತಿಂಚಿ ಪಲ್ಲೆರು രണ്ട് ಪಾತ್ರರುಡಿಯನ್ನು ಎದ್ದುಕೊಳ್ಳುವುದಿಲ್ಲ ಇನ್ನಿತ ಕಾರ್ಯಕ್ರಮಗಳು ದೈವಿ ಸ್ವರೂಪವಾದ ಶ್ರೀ ಕ್ಷೇತ್ರದ ಅಪ್ಪನ ಸೇವೆನ ಮಲ್ಕೊಂಡು ನಂಗೆ ಮಾತ ಭಕ್ತಾದಿರಿಲ್ಲ ಮದಿಪುದ ಒಟ್ಟುಟ್ಟುಗೂ ತಂಗಿನ ಒಂದು ಆಶೀರ್ವಾದದ ಕೊರದು ಪುನಂಚಿನ ಶ್ರೀ ಕ್ಷೇತ್ರದ ಆಚಾರ ಪಟ್ಟವಿರ್ಲೆಗೆ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಪರವಾದ ಬಂಧಿಸಿ ಬಿನ್ನೆರ್ನ ಪರವಾದ ಸೋಲನ ಕೈತಾಟಿಗೊಟ್ಟುಗೂ ಎದ್ದುಕೊಳ್ಳೋದಿಲ್ಲ ಆಯ್ತ ಒಟ್ಟಿಗೂ ಉಡಿಪನದ ಮದಿಪುಗೂ ಚಾಲನೆ ಕೊಟ್ಟು ಶುಭ ಸಂಗೀತದ ಶುಭ ಸಂದೇಶದ ಕೊರ ಬಂಧಿಂಚಿನ ನಮ್ಮ ಬಿನ್ನೆರಾದಿಪುನ ಶ್ರೀತ ಹರೀಶ್ ಶೆಟ್ಟಿ ಇವರು ಸಾರ್ವಜನಿಕವಾದ ಅವೇದೋ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಮೇರ್ನ ಮದಿಪುದ ಪಾತ್ರೆಗೆ ವೆಚ್ಚದ ಸೇವಾ ಸಿಂಧು ಆಗಿವು ಅದನ್ನ ಬೇರೆ ಪ್ರಶಸ್ತಿಗೆ ತಂಗಿನ ಗುಡಿಗೆ ಉಯರ್ಸಾಯಿನಾರು ಅಂಚಾದ ಇವೆಲ್ಲ ನಿಮಗೆ ಮಾತೆಗಳ ಪದವಾದ ಚೋರನ ಕೈತಾಟಿಟ್ಟುಗಳು ಎದ್ದು ಬರೋದಿಲ್ಲ ಬರ್ತಿಸಿ ಬೆಳೆಯಲ್ಲ ಜೋಕ್ಲಿನ ನೆತ್ತೊಂದು ಈತ ಉಮೇಗಳ ಬರ್ತಿಂಚಿನ ಮಾತ ನಮ್ಮ ಪೆಟ್ಟಿನ ಅಪ್ಪೆ ಅಮ್ಮನಗೆಲ್ಲ ಪೋಷಕರಿಲ್ಲ ಅದಕ್ಕೆ ಮಾತೆಗಳ ಮೋಗಿಡಿ ಎದುಕೊಂಡು ಬಂಧುಲೆ ಬಿನ್ನೆರ್ನಗಡ ಒಂಚಿ ಬಂದು ಅಪ್ಪನ ದಿವ್ಯದ ಸಾನ್ನಿಧ್ಯಡು ಅಪ್ಪೆನ ಸುಗಿತೊಂದು ತುಡರಿನ ಅರಂಪಾಡು ಬಂದು ಕೇಳೋದಿಲ್ಲ ಉದಿಪನದ ಕಾರ್ಯಕ್ರಮದೊಂದು ನಮ್ಮ ಕಾರ್ಯಕ್ರಮನು ದೇವಿನ ಸುಗಿಪು ತೊಟ್ಟುಗು ಶುರು ಮಲ್ಪುಗ ನಮ್ಮನೆ ಬಂಧುವಾಯಿನಂಚಿನ ಬಿದ್ದೆರಾಯಿನ ಸದಸ್ಯರಾಯಿನಂಚಿನ ಶ್ರೀತ ಪದ್ಮರಾಮ್ ಇವೆಲ್ಲ ಸ್ವರ ಕಟ್ಟುಡು ಪ್ರಾರ್ಥನೆ ಗೀತೆ ವಂದೇ ಓಂಕಾರ ಚಾಮರ ಕರ್ಣರಿ ಶಂಕರ ಸುತಾ ಶರಣು ವಿನಾಯಕ ಮಂಗಲವರ ಶರಣು ವಂದೇ ಓಂಕಾರ ಚಾಮರ ಕರ್ಣರಿ ಶಂಕರ ಸುತಾ ಶರಣು ವಿನಾಯಕ ಮಂಗಳವರ ಶರಣು
ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಅಡಿಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ಸುಮುಖನೆ ಕಪಿಲನೆ ಏಕದತ್ತನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದತ್ತನೆ ಶುಭವರ್ಣ ಗೌರಿ ಸುತನೆ ನಿನ್ನಲ್ಲದೆನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವರಿಲ್ಲವೋ ನಿನ್ನಲ್ಲದೆನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವರಿಲ್ಲವೋ ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಅಡಿಯಂಗಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಪದ್ಮನಾಭರಿಗೆ ಕೂಡ ದಿಸಿರಿ ಸಂಘದ ಮತ್ತೊಂದು ಬಂಧುಲೆ ಈ ಒಂದು ಉದೀಪನದ ಕಾರ್ಯಕ್ರಮಗಳು ನಮ್ಮ ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಕಾರ್ಯದರ್ಶಿಯ ನೆಚ್ಚಿನ ಭವಿಕ್ ಬಂಗೇರ ಆರ್ಲ ಒಟ್ಟು ಸೇರಿಕೊಳ್ಳುವುದಕ್ಕೆ ಅನ್ನೋದಲ್ಲ ಮಿತ್ತ ಚಾವಡಿಡ ಅಂಚನೆ ಅಧ್ಯಕ್ಷರು ನನ್ನ ಒತ್ತು ಕೊಟ್ಟು ನನ್ನ ಒಟ್ಟಿಗೆ ಕೂಡಿಯರುವಲ್ಲಿರು ಅದೇ ತಂದೆ ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಮಾತ ಕಾರ್ಯಕರ್ತೆಲ್ಲ ಉದೀಪನದ ಕಾರ್ಯಕ್ರಮಗಳು ಪಾಲ್ಪಡಿದು ತುಂಬದ ಕಾರ್ಯಕ್ರಮಕ್ಕೆಲ್ಲ ಒಟ್ಟು ಕೈಗೆ ಸೇರೋರು ಬಂದು ಏನೊಂದು ಕಾರ್ಯಕ್ರಮಗಳು ತುಂಬಲಿ ಸಾವುದಿಲ್ಲ ಜ್ಞಾನದ ಸಂಗೀತ ಆದಿಪ್ಪು ಕತ್ತಲೆಟ್ಟು ಬೊಲ್ಪುದ ತಾದಿ ಗೋತೋಜವನಂಚಿನ ದೀವಿಗೆಲ ಆದಿಪ್ಪು ಈ ಬೊಲ್ಪುಂದು ಪಣ್ಣೆಂಡ ತಪ್ಪ ಬಂದು ಅಂಚಾದ ಈತನೇಟ ಬಂತಿಂಚಿನ ಸರ್ವ ಸಂಕಷ್ಟನ ಜೀವನಾದಿಪ್ಪು ಅದರ ಕಾರ್ಯಕ್ರಮ ಆದಿಪ್ಪು ಒರಡ ಅಪ್ಪನ ಆಶೀರ್ವಾದಗಳ ಕೇನೊಂದು ದಿವ್ಯ ಜೋಗಿನ ಮಾತ ಬಿನ್ನೆನಕಲು ಕೈ ಜೋಡಿಸಾದ ಆ ಕಿನ್ಯ ಜೋಗಿನ ದಿವ್ಯ ಹಸ್ತಡ್ ಅರಲ್ ಪೌಡ್ ಬಂದು ಯಾನ ಕೇನೊಂದುಲ್ಲ ಸ್ವಾಮೀಜಿನು ಉಡುಪಿದ ಪೇಚಾವರ ಮಠದ ಇವರು ತಂಗಿನ ದಿವ್ಯ ಹಸ್ತೋಡು ಇವರನ್ನ ಅಭಿನಂದಿಸಾದರು ಗೌರವಿಸಾದರು ಅದೇ ತಂದೆ ನನದುಂಬದು ಶ್ರೀ ಶನೀಶ್ವರ ಮಂದಿರ ಮಂಜೇಶ್ವರದ ಇದರ ವರ್ಷಾವಧಿ ಉಚ್ಚೇತ ಸಂದರ್ಭಗಳು 2019 ಇವರೆಗೂ ಸೇವಾ ರತ್ನ ಪಂಪಿನ ಬಿರುದು ಒಪ್ಪಿಯಾಗ ಅಭಿನಂದಿಸಾದರು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃಸ್ವರೂಪಿಣ ಸಂಹಿತ ನಮಸ್ತಸ್ಸೈ 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 ನಮೋ ನಮಃ. ಎಲ್ಲ ಹುಟ್ಟು ಬಳತನ ಊರದ ಅವೊಂಜಿ ಕೊಪ್ಪಲಿಗೆದ ನೀರನ್ನು ಬರೆದು ಇಡಗುಟ್ಟ ದದನ ಸಮಾಜಗಳು ಕಿಂಚಿತ್ ಸೇವೆ ಮಲ್ಪೆರೆ ಅನುಗ್ರಹ ಮಂತ್ರ ಅಂಚನ ಉದ್ಯಾವರ ಶ್ರೀ ದೈವರ ನೆನವರಿಕೆ ಮತ್ತೊಂದು ಅಂಚನೆ
ಎಲ್ಲ ರಟ್ಟು ಖಂಡಿತಲೆಕ್ಕ ಒಂಜಿ ಉದ್ಯಾವನ ಮಾಡ ಕ್ಷೇತ್ರ ಒಂಜಿ ಕನಿಲ ಭಗವತಿ ಕ್ಷೇತ್ರ ಅಲ್ಕ ಒವ್ವೇ ಕಾರ್ಯಕ್ರಮಡ್ಲ ಅಕ್ಲೆಗೆ ಅರಿಶಗ್ನೆ ಮಾಡಬಹುದು ಅಲ್ಕ ಆಚಾರ ಪಟ್ಟಕ್ಲೆಗೆ ಅವಳು ಸಮಿತಿ ದಕ್ಕಲಿಗೆ ಅವಳು ಆ ಒಂಜಿ ಯೋಗದ ಭಾಗ್ಯದ ಪುಣ್ಯದ ಪಾಲನದನ್ನ ಇನಿ ಉಳ್ಳಾಳ ಭಗವತಿ ಕ್ಷೇತ್ರದ ಒಂಜಿ ಆಚಾರ ಪಟ್ಟಣದೊಟ್ಟಿಗೆ ಬಳಲಿಕ್ಕಲೊಟ್ಟಿಗೆ ಯಾರು ಉಂಟುದು ಈ ಒಂಜಿ ಕಾರ್ಯಕ್ರಮದ ಭಾಗವಹಿಸಿದ ಪಂಡ ಒಂದು ಜನ್ಮಾಂತರದ ಪುಣ್ಯಾತ್ಮನೊಡಿಗೆ ಇಂಚಿನ ವೇದಿಕೆ ಮಸ್ತ್ ಕಡಿಮೆ ವಿಶೇಷವಾದ ಮತ್ತು ಖುಷಿಯಾಗಿ ಕಿಣ್ಯ ಜೋಕುಳ್ಳ ಒಂಜಿ ದೀಪವನ್ನು ಅರಳಾಯಿನ ಖಂಡಿತ ಮೊದಲ ಆ ಜೋಕುಲ್ನ ಬದುಕಡೆ ದುಂಬು ಎಡ್ಡೆ ರೀತಿದ ಅಕ್ಲೆ ಒಂಜಿ ಜ್ಞಾನನ ಅಂಚನೆ ದುಂಬುದ ಎಡ್ಡೆ ಭವಿಷ್ಯ ಅವಳಂದ ಅಕ್ಕಲ್ನ ಜೋಕಲ್ ಪಂಪನವು ಇಲ್ಲಿಯ ಒಂಜಿ ಕತ್ತಲೆ ಡುಪ್ಪನ ಒಂಜಿ ವಸ್ತುನೆ ಆ ಬುಲ್ಪುಗು ಕನಪುನವು ದಂಡ ಮಸ್ತ್ ಖುಷಿ ದಯಪಡ ಮಾತತಿಕ್ಕಿಡ್ಲ ಭಕ್ತನ ಬಿನ್ನೆರಡ ಒಂಜಿ ದೀಪನ ಅರಳೋಡೆ ಖಂಡಿತ ಮೊದಲ ಒಂದು ಎಡ್ಡೆ ಒಂಜಿ ಸಂಪ್ರದಾಯ ಮಂತದ ದಯಪಂಡ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ದಯಪಂಡ ಜೋಗುಲ್ಲೆ ಕಪಟ ಪೂಜಿ ದೇವರ ಕಪಟ ಪೂಜಿ ನಮ್ಮ ಎಡ್ಡೆ ದಾದ ಕೆಲಸ ಮಂತದಲ್ಲ ನಮ್ಮ ಒಂಚಾತೆ ಒಂಜಿ ದಾದಾನ ಒಪ್ಪುಡೆ ನಮ್ಮ ಪರಿಪೂರ್ಣ ಏರ್ಲತ್ತಿಗೆ ಒಂತ ನಮ್ಮ ಸ್ವಾರ್ಥ ಪುಣ್ಯ ಆದ ಆ ಕಿನ್ನೆ ಜೋಗುಲ್ಲ ಖಂಡಿತವಾದಲ್ಲ ಸ್ವಾರ್ಥ ದಯಪಂಡ ಶ್ರೀಕೃಷ್ಣ ಪರಮಾತ್ಮನ ಒಂದು ಜೀವನನೇ ಸ್ವಾರ್ಥ ಜನ ನಿಸ್ವಾರ್ಥವಾದ ಅವೇ ಲೆಕ್ಕ ಅವು ಆ ಒಂದು ಜ್ಞಾನದ ಬದುಕು ದಯಪಂಡ ನಿಕ್ಲೆಗಳ ಜ್ಞಾನ ಕೊಡ್ತು ಕೊಡಿ ಈ ಜೋಗುಗಳಲ್ಲಿ ದೀಪ ಅರಳಗನನ್ನು ಖಂಡಿತವಾದಲ್ಲ ಬಾರಿ ಎಡ್ಡೆ ಕೆಲಸ ಮಾಡ್ತಾರೆ ಈ ಒಂದು ಮುದ್ದು ಕೃಷ್ಣ ಸಂಕೇತದಲ್ಲಿ ನಿಕ್ಲೆಗೆ ನಾನು ಮತ್ತು ಅಭಿನಂದನೆ ಸಂಧಾನದಲ್ಲೇ ಶ್ರೀಕೃಷ್ಣ ಪರಮಾತ್ಮೆ ಬಂತು ನಾವು ಕತ್ತಲೆಗೆ ಹುಟ್ಟುದು ದುಷ್ಟ ಕಂಸನ ಸಂಹಾರ ಮಾಡ್ಕೊಡೋಣ ಕತ್ತಲೆ ಪಂಟು ನಾವು ಅವು ನಮಗೆ ಪನ್ನೋದಲ್ಲ ದಾನಗರ ನಕಲು ವಿಷಾಚಾರ ನಕಲು ಪುರಪ್ಪನೆ ಕತ್ತಲೆ ಪೊರ್ತುಡಿಗೆ ಅಕಲ ಸಂಚಾರ ಅಕಲ ಕೆಲಸ ಕಾರ್ಯ ಪೂರ ಪಗೇಲಿ ಪೂರ ಸಜ್ಜನ ಇರ್ತದ ರಾತ್ರಿ ಪೂರ ದುರ್ಜನ ರೂಪನಾಗೆ ಈ ಒಂದು ಸಮಾಜಗಳು ಅವಾಗ ಆ ಕತ್ತಲೆಗೆ ಒಂಜಿ ಜೈಲು ದಯಪಟ್ಟ ಆ ಕಾರಾಗೃಹಡು ಆರು ಮಧ್ಯರಾತ್ರಿ ದೇವಕಿ ವಸುದೇವರನ್ನ ಒಂಜಿ ಮಗೆಯಾದ ಆರು ಜನ್ಮ ತಾಳದು ನಂದ ಗೋಕುಲೋಡು ಆರು ಬುಳೆದಿ ಅಲ್ತಿ ಮಥುರಕ್ಕೆ ಬರ್ತದೆ ಆ ಒಂಜಿ ಕಂಸನ ದುಷ್ಟ ಕಂಸನ ಮರ್ದನ ಮಾಡ್ತದೆ ಲೋಕಡು ಜನಕ್ಲೆಗೆ ಸುಖ ಶಾಂತಿ ನೆಮ್ಮದಿ ಕೊರ್ನಂಚಿನ ಒಂಜಿ ಮಹಾನ್ ದೇವರು ಮಹಾನ್ ಪುರುಷ ಪಂಡಲ ಆದ್ರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮೆ ಮೊದಲೇ ನಮ್ಮ ಕೃಷ್ಣನ ಒಂಜಿ ಚಿಂತನೆ ಪಂಡ ಅದು ಗೀತೆಯಲ್ಲಿ ಪಂಡೊಂದು ಅರ್ಜುನ ನಂಬಿಕೆ ಓಲುಂಡ ಅಲ್ಪ ಯಾನುಲ್ಲೆ ಪ್ರೀತಿ ಓಲುಂಡ ಅಲ್ಪ ಯಾನುಲ್ಲೆ ಸೇವೆ ಓಲುಂಡ ಅಲ್ಪ ಯಾನುಲ್ಲ ನಡೆದು ನಿಕ್ಲೆಗೆ ನೆನಪು ಪಂಪನ ಓಲುಂಡ ಅಲ್ಪ ಯಾನುಲ್ಲ ನಡೆದು ನಕ್ಕೆ ಉದಾಹರಣೆ ಅದು ಪಂಡ ಪ್ರೀತಿ ಪಂಡ ಅರ್ಜುನದ ಮಸ್ತ್ ಪ್ರೀತಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರೇ ಪ್ರತಿ ಒಂಜಿ ಪೊತ್ತುಡ್ಲ ಅಕ್ಲೆ ಉವೆ ಕಷ್ಟ ಬಂದಾಗಲ್ಲ ಅಕ್ಲೆ ಮಸ್ತಾದ ಆ ರಕ್ಷಣೆ ಮಾಡ್ತಾರೆ ಮೇಡಮ್ ಆ ಪ್ರೀತಿದವ ಅಂಚನೆ ನಂಬಿಕೆ ಕಂಡ ಮಹಾಭಾರತ ಯುದ್ಧದ ಪ್ರಾರಂಭಗಾನಾಗ ಕೃಷ್ಣ ದೇವರು ಸಂಧಾನ ಬಿದ್ದಾಡಿದರು ಪಾಂಡವರು ಪಂಡ ಅಕ್ಲೆ ಮಸ್ತ್ ಸಾತ್ವಿಕ ದಯಪಟ್ಟ ಅಕ್ಲೆ ಭಗವಂತನೊಟ್ಟಿಗೆ ಇಟ್ಕೊಂಡು ಅಕ್ಲೆ ಆಯ್ನ ನಮ್ಮ ಏಪಲ್ಲ ಭಗವಂತನ ಚಿಂತನೆ ನಮಗೆ ನನ್ನ ಸಾತ್ವಿಕ ಮೂಜಿ ಗುಣವನ್ನು ಪಂಕ್ತಿರ ತಾಮಸ ರಾಜಸ ಸಾತ್ವಿಕ ಪಂಡದು ಅವೇ ಕಡೆ ಅಕ್ಲೆಗೆ ಯುದ್ಧ ಬಡ್ಚಿ ಎತ್ತೋ ಲಕ್ಷ ಕೋಟಿ ಲೆಕ್ಕೊಡು ಜನ ನಾಶ ಆಗ್ತದೆ ಒಂಜಿ ಸಮಾಜಗಳು ದದನ ಒಂಜಿ ಬೇರೆ ಬೇರೆ ರೀತ ಪ್ರಕ್ಷೋಭ ನಡಪಟ್ಟು ನಮಗೆ ಯುದ್ಧ ಬಡ್ಸಿ ಇಂಗ್ಲೆ ಕಡೆಗೆ 5 ಗ್ರಾಮ ಕೊರ್ದ ಯಾವ ಅನ್ನೋದು ಈ ತೀರಿ ಕೇಳಿ ನನ್ನ ಕೃಷ್ಣ ಮಾತಾಡಲಿಕ್ಕೆ ಏನಾಗಿ ಆಡ ಕಡೆಗೆ ಹೋದಾಗ ದ್ರೌಪದಿ ಕೇಳಿಗೆ ದ್ರೌಪದಿ ಮನ್ಪಲ್ಲಿಗೆ ಕೃಷ್ಣ ಯಾಂತಲ ಪಂಡರಜ್ಜಿ ಎನ್ನ ಕುಜಾಲ ಪೋಲ ಏನಾಡೋದು ಈ ತೀರ ಬೇದಾಲ ಪಂಡರಜ್ಜಿ ದ್ರೌಪದಿಗೆ ಏಪಲ ಕಂಡಕ್ಲ ಪ್ರೀತಿ ಇತ್ತಲ್ಲ ನಂಬಿಕೆ ಬಂದ್ಬಿಟ್ಟು ನಾವು ಕೃಷ್ಣನ ಮಾತ್ರ ಕೃಷ್ಣ ಏಪಲ ಕೈ ಬಿಡ ಏನಾದ್ರು ದಯಪಂಡ ಆ ಅಸ್ಥಿರ ಮತ್ತಿದೆ ಅಲ್ಲ ವಸ್ತ್ರ ಮಾನ ಸಂಭಾಷಣ ವಸ್ತ್ರ ಅಪಹರಣ ಆದಾಗ ಏತೋ ಮಲಮಲ್ಲ ಭೀಷ್ಮಾಚಾರ್ಯ ಇರ್ತಾರೆ ದ್ರೋಣಾಚಾರ್ಯ ಇರ್ತಾರೆ ಅಂಚನೆ ಕೃಪಾಚು ಏತೋ ಮಲಮಲ್ಲ ಘಟನಾ ಘಟನೆ ಆಗ್ಲಿಕ್ಕೆ ಅಂಚನೆ ಬೇಟೆ ಬೇಟೆ ವರಗಳ ಕೂಡ ಪುಟ್ಟನ ಅಂಚಿನ ಅಕ್ಕಲ್ನ 5 ಜನ ಕಂಡ ಹಾಕ್ತಾರೆ ಏನಿಲ್ಲ ದಾಳ ಮಾಡ್ತಾರೆ ಅಲ್ಲಿ ಕಡೆಗೆ ಕೃಷ್ಣ ಎಲ್ಲ ಮಾನವ ಪ್ರಾಣಲ ಈ ಮಣ್ಣಾಗ ಅಲ್ಪಿ ಅದು ಅಕ್ಷಯ ಪರಮಂತರಿಗೆ ದಯಪಂಡ ಅಲ್ಪಿ ಕತೆ ಉಂಟು
ವರ ಸುಭದ್ರೆ ದ್ರೌಪದಿ ಕೃಷ್ಣನ ಕೇಳಿದ ಪಾತ್ರ ಗೊಬ್ಬೊಂದು ಪನಗ ಕೃಷ್ಣನ ಕೈ ಕೊಂಚು ತಾಗದನಾಗ ಸುಭದ್ರೆ ಬಲ್ಕಲ್ಗೆ ಒಂದು ಕುಂಟು ಕಟ್ಟಿಗೆ ಅವೇ ದ್ರೌಪದಿ ನಮ್ಮ ಸೆರಗಿನ ಬರ್ತದೆ ಆನ ಕೃಷ್ಣನ ಕೈಗೆ ಕಟ್ಟಿ ತೇರು ಬಂದಾಗ ತುಲೆ ನಮ್ಮ ದೇವೇರ ಕೋರ್ಮಂಚಿನ ಪ್ರತಿ ಒಂಜಿ ವಸ್ತುಲ ಅವು ಏತೋ ಕೃಷ್ಣ ಮಾತ್ರ ಪತ್ರಾಂ ಪುಷ್ಪಂ ಫಲಂ ಏನು ಭಕ್ತಿದೆ ಒಂದು ತುಳಸಿದಿಲ್ಲ ಒಂದು ಪೂದಿಲ್ಲ ಒಂಜಿ ಗಿಂಡಿ ನೀರುದಿಲ್ಲ ಅಂಚನೆ ಒಂದು ದೀರ್ಣಾಂಡ ಒಂಜಿ ಪುಷ್ಪದಿಲ್ಲ ಖಂಡಿತವಲ್ಲ ಒಂಜಿ ಫಲದಿಲ್ಲ ಮುಂದಿಂಕು ಬೋಡುತ್ತೆ ನಮಕ್ಕೆ ಮಲ್ಪುರ ಮಾತ ಆಡಂಬರ ಆತ ಈತ ಬಾಳದು ಒಂಜಿ ಈತ ದೇವರಿಗೆ ಒಂದು ಅಂಚನೆ ಏತೋ ಬೇತೆ ಬೇತೆ ಒಂದು ಖಂಡಿತವಾಗಲ್ಲ ಆರು ಪಂತ್ರ ಅಂಚನೆ ಈ ಕೌದಾಲ ಕೊಡ್ತೀನಿ ಪ್ರಾಮಾಣಿಕ ಭಕ್ತಿ ಕೊಡುತ್ತೇನೆ ಆ ಪ್ರಾಮಾಣಿಕ ಭಕ್ತಿನೇ ನಮ್ಮ ದಾದ ಮಂತ್ರಲ್ಲ ಕಂಡ ದೇವರ ಸ್ವೀಕಾರ ಮಾಡ್ಕೊಂಡು ಅಂಚಾರ ಕೊರ್ನಂಚನ ಒಂದು ಎಲ್ಲಿ ಒಂದು ಅರುವೆ ಅದೇ ಏತೋ ದಯಪಂಡ ಆತ್ಮಲ್ಲ ದುಶ್ಯಾಸನೆ ಆ ದುರ್ಯೋಧನ ಮಂತ್ರನಂಚಿನ ಆ ಒಂದು ಚಲ್ ಕೆಲಸದು ಅದೇ ಪೂರ್ಣವಾಗಿ ದೇವ ರಕ್ಷಣೆ ಮಾಡ್ತಾರೆ ದ್ರೌಪದಿ ಒಂದು ಆಡಳಿತನ ನಂಬಿಕೆ ಕಡೆಗಳಂಚನೆ ಮಹಾಭಾರತದ ಸಂಧಾನಗಳಂಚನೆ ಆದರೆ ಓಲು ಪೇರೆ ಪಂಡ ಏರು ಸೋಚಿತರು ಏರು ತೀರ್ಥವರ ಅಕ್ಕಿನೊಟ್ಟಿಗೆ ದೇವರ ರೂಪನೆ ಸಂಧಾನ ಹೋನಾಗ ದುರ್ಯೋಧನೆ ಮಾತ ವ್ಯವಸ್ಥೆ ಮಂದು ಪೇರು ಕೃಷ್ಣ ಬರ್ತದೆ ಪಂಡ ಅಸ್ತ ರಾಜೆ ಅಣ್ಣಾರು ಪೋಯಿನ ವಿದುರನ ಇಲ್ಲ ಪಂಡ ದಾಸಿ ಪುತ್ರೆ ವಿದುರೆ ಬಂದು ಆಯ ನೀತಿದೆ ಮಲ್ಲ ಜನಾಂಡಲ್ಲ ಆಯೆ ದಾಸಿ ಪುತ್ರ ಎಂದವರ ಆಯ ಮಲ್ಲ ಅವನಿಗೆ ಆ ಪೋಮಾನ ಗೌರವ ಇಜ್ಜ ನಾಡ ಶ್ರೀಕೃಷ್ಣ ದೇವರು ಪೋಯಿನೆ ಸೀದಾ ವಿದುರನೆಲ್ಲ ಹೋದು ಅವನ ಪೇರು ಪರ್ನೆ ಆ ಪೇರು ಪರ್ನವು ಇಡೀ ಅಸ್ಥಿರ ಮತ್ತಿದ ಮಾತ ಚರಣ್ ಚರಣ್ ತೋಡ್ಲ ಫೋನಿದ್ದನಿಗೆ ಆ ಸಂದರ್ಭಗಳು ಐದು ಪಕ್ಕ ದುರ್ಯೋಧನ ಬಂದಾಗ ದುರ್ಯೋಧನೆ ಮಂಜಿ ಗೋವಳೆ ಅವೇಳೆ ಕಾಯನ ಬುದ್ಧಿ ತೋರಿಸ್ತು ಯಾರೀತಿ ಮನ ರಾಜ ರಾಜ ಆತಿಥ್ಯ ಮಾಡ್ತದೆ ಇದುಲ್ಲೆ ಮೇ ఆయన విదురుడు దాసుపురంలో పోయేస్తాను పండ లక్కు దిశಗೆ అంట దేవేరు లేపండ బ్రహ్మాండమే తను ఉడాడు కృష్ణ పరమాత్మే ಒಂಜಿ ಉಂಗುಷ್ಟೋಡ ಅರ್ನ ಕಾಲ್ಡು ಬೆಲನ್ನು ಒತ್ತುನಾಗ ದುರ್ಯೋಧನ ಬರ್ತದೆ ಅರ್ನ ಕಾಲ್ಗಡೆ ಊರಿ ಕೃಷ್ಣ ದೇವರನ್ನ ಅಂಡ ಕೃಷ್ಣನ ದಾದ ದುರ್ಯೋಧನ ಅನ್ಕೊಂಡು ದಯಪಂಡ ಆ ಒಂಜಿ ರೀತಿ ರಾಮಣ್ಣ ಏರು ಒಂಜಿ ಶೋಷಿತರು ಅಶಕ್ತರು ಅಸಹಾಯಕರು ಅನಾಥರುಲ್ಲದ ಅಕ್ಲೆದ ಮಾತೆಲ್ಲ ಒಂಜಿ ರಕ್ಷಣೆ ಮಾಡ್ಕೊಂಡಾರು ಶ್ರೀಕೃಷ್ಣ ಪರಮಾತ್ಮೆ ಅಂಚನೆ ಕಡೆಗೆ ಸಂಧಾನ ಕೊಳಿದೆ ಆ ಒಂಜಿ ಯುದ್ಧದನ್ನಾಗ ಕೃಷ್ಣ ನಡಿಗೆ ಸಹಾಯ ಕೋಪೇರು ಒಂಜಿ ತಿಂಗಳ ಅರ್ಜುನ ಕೋಪೆ ಒಂದು ತಿಂಗಳ ದುರ್ಯೋಧನ ಕೋಪೆ ಅರ್ಜುನ ಕೋಯಿನ ಕೃಷ್ಣ ದೇವರ ನಿದ್ರೆ ಒಪ್ಪೇರಿ ಆ ಸಂದರ್ಭಗಳು ಆ ಕೃಷ್ಣ ದೇವರು ಹೋದ ಕಾಂದಡಿ ಪುಳ್ಳಿ ಅರ್ಜುನೆ ದುರ್ಯೋಧನೆ ತಡತಡಿ ಪುಳ್ಳಿ ಅಂತ ಕೊಡ್ತಾನ ದೇವರಿಗೆ ಎಚ್ಚರಿಕೆ ಆದಾಗ ಅರ್ಜುನನ ತೋಜನಾರಿಗೆ ಭಕ್ತಿಗೆ ತಿರುಗುತ್ತನಾಗ ದುರ್ಯೋಧನ ತೋಜನ ದಾದ ಬರ್ತಾರ ನಾನು ಪಂಡೆ ಸ್ವಾಮಿಗೆ ಗೊತ್ತು ನಾಕೆ ಇನ್ನ ಸಹಾಯ ಯಾಕೆ ಸ್ವಾಮಿ ಬರ್ತಾನೆ ಕೃಷ್ಣ ಬಂದ್ರೆ ಯಾರು ಒಂಜಿ ಪುಟ್ಟೆಟ್ಟುಲ್ಲೆ ಎನ್ನ ಅಣ್ಣೆ ಬಲರಾಮೆಲ್ಲ ಎನ್ನ ಸೇನೆಲ್ಲ ಒಂಜಿ ಪುಟ್ಟೆಟ್ಟುಂಡು ಇಲ್ಲಿ ಹೂವು ಅವನಾಡ್ದು ನಿಮಗೆ ನಿರ್ಧಾರ ಮಾಡ್ಲಿಲ್ಲ ಅಂದ ಪ್ರಥಮದ ಅಂಚನ ಕೇಳಿಗೆ ಅವಕಾಶ ಕೊನೆ ಅರ್ಜುನ ಅಂತ ಯಾರು ಸೂರ್ಪಿನ ಅರ್ಜುನನು ಅದು ಅರ್ಜುನ ಬಂದ್ಬಿಗೆ ದೇವರಿಗೆ ದಾಲ ಹೊಡ್ಚಿದ್ದೇವೆ ಈರು ಮಾತ್ರ ಎನ್ನೊಟ್ಟಿಗೆ ಇರ್ತದೆ ಅವನು ಬಗ್ಗೆ ದಾಲ ಹೊಡ್ಚಿ ಮಾಡೋದು ಅವಾಗ ದುರ್ಯೋಧನ ಬಂದ್ಬಿಗೆ ನನ್ನೆಲ್ಲ ಮುಕ್ಲೆ ಒಂದು ಅರ್ತಿಸಿ ಹೆಂಗೆ ಈ ದಾಲ ಓಡುದು ನಿನ್ನ ಅಗತ್ಯ ಹೆಂಗಿಜ್ಜಿನಿ ಸೈನ್ಯ ಎಲ್ಲ ಏತೋ ಒಂದು 7 ಅಕ್ಷರ ಸೈನ್ಯ ಉಂಟು ಯಾವ್ದಾದ್ರು ಆ ಸೈನ್ಯ ಎಲ್ಲ ನಿನ್ನ ಬಲರಾಮೆಲ್ಲ ಸೇನಾ ಮಕ್ಕಳು ಹೆಂಗೆ ಓಡುತ್ತಾನೆ ಇದ್ದೋಡು ಗೆದ್ದೋಡು ನಾಂಡ ಸೇನೆ ಬಲ ಪ್ರಬೋಡು ನಾನು ಖಂಡಿತವಾಗಲ್ಲ ನಮ್ಗೆ ಜೀವನ ಹೋಗಿ ಗೆದ್ದೋಡು ನಾಂಡಲ್ಲ ನಮಗೆ ಸೈನ್ಯನ ದುಡ್ಡ ಅಗತ್ಯ ಹೆಚ್ಚಿನ ದೇವರ ಬಲ ಏರ್ಕೊಂಡ ಅವನ ಮಾತ್ರ ಗೆದ್ದಿರ ಸರ್ ಅಂಚೆ ಮಹಾಭಾರತೋಡು ದೇವರು ಯುದ್ಧ ಮಾಡ್ತಿದ್ದೇವೆ ಅವನಿಗೆ ಸಾರಥ್ಯ ಆದ ರಥೋಡು ಹುಲ್ಲುದು ಆ ಯುದ್ಧ ನಡಪಾದಿದೆ ಕಡೆ ಯುದ್ಧ ಬರೋ ಗೊಕ್ಕ ಮಾತಾಡು ನಮ್ಮ ಬದುಕಿಡು ಕಷ್ಟವನ್ನು ಕೇಳಂಚಿನ ಒಂದು ವ್ಯಕ್ತಿತ್ವ ನಾವು ಕುಂತಿ ಮಾತ್ರ ನಮ್ಮ ಇದು ಪೂರ ಪೂಜಿಸ ಪೂರ ಮಲ್ಪ ನಮ್ಮ ಏರಲು ಕಷ್ಟವನ್ನು ಕೇಳಿದ ದೇವರಿಗೆ ಸುಖನೇ ಕೊರ್ಲೆ ಮಾತಕ್ಕೆ ಅನ್ಕೊಂಡು ಅವು ಕೊರ್ಲೆ ಒಂದು ಕೊರ್ಲೆ ಅನ್ನೋದು ಹಣ ಕಡೆಗೆ ಆ ಅಸ್ಥಿರ ಮತ್ತಿದೆ ಆಕೆ ಪೂರ ರಾಜ್ಯ ಪಟ್ಟಾಭಿಷೇಕ ಮಾಡ್ತದ್ದು ಕೃಷ್ಣ ದೇವರ ಮಂತ್ರಿಗೆ ಕುಂತಿ ನಾನು ಬಿಡಾಡೆ ನನ್ನ ಕೆಲಸ ಅನ್ನೋದು ಈಗ ದಾದ ಕೊಡುಲ್ಲ ಪದ ಕುಂತಿ ನಮ್ಮ ದೇವರ ಕಷ್ಟ ಕೊರ್ಲೆ ದೇವರ ಕೃಷ್ಣನ್ ಭಾರಿ ಆಚಾರ್ಯ ಬಂದೆ ಇದು ಪೂರ ಕಷ್ಟ ಅನುಭವಿಸಿ ಓಲೋರು ದೆಂಗದು ಕುಲ್ಯಾರ ನಿಕ್ಲಿ ಕಾಂಡದು ಕುಲ್ಯಾರು ಅಕ್ಕನಾಗ ಕುಂತಿ ಮಾಡ್ತಾರೆ ದೇವರ ಎಂಟು ನಾನು ಈ ಜನ ಸುಖ ಎಂಟು ಕೊಡ್ಚಿ ನಾನು ಈ ಜನ ಸುಖ ಎಂಟು ಕೊಡ್ಚಿ ಈ ಇತ್ತನ ಕಷ್ಟ ಎಂಟು ಕೊಡ್ತಂದ ಪಂಡ ಪ್ರತಿ ಕ್ಷಣಟ್ಲ ಏನ ಕಷ್ಟ ಅನ್ಕೊಂಡಾಗ ಒಮ್ಮೆ ಕೊಡ್ತಿರ್ಲ ಈ ಬರ್ತದ ಏನ ರಕ್ಷಣೆ ಮಾಡ್ತಾರ ನಾನು ಈ ಜನ ಸುಖ ಎಂಟು ದಾಯ ಏಪಲ ಕಡೆ ನಮ್ಮ ದೇವರ ಜನನ ಸುಖ ನಮ್ಮ ಅಗತ್ಯತೆಗೆ ನಮ್ಮ ಒಮ್ಮೆ ಶ್ರೀಮಂತಿಗೆ ಬದುಕು ಕೆಂಚಿನ ಚೆಂಡಲ್ಲ ನಮ್ಮೊಟ್ಟಿಗೆ ದೇವರ
ಖಂಡಿತವಾಗಲ್ಲ ನಮಗೆ ಅವು ಏಪಲ ಶಾಶ್ವತ ರೂಪನ ಸುತ್ತ ಅಂಚನೆ ನಮ್ಮ ಜೋಗ್ಲಿಗೆ ವಿದ್ಯಾಭ್ಯಾಸದ ಬಗ್ಗೆ ಖಂಡಿತವಾಗಲ್ಲ ನಮಗೆ ವಿದ್ಯತ್ ಎಡ್ಡೆ ಸಂಸ್ಕಾರಯುಕ್ತವಾದ ಒಂದು ಜೀವನ ಕೊರಕು ನಾವು ನಮ್ಮ ಕರ್ತವ್ಯ ಆದುಕೊಂಡು ಇತರ ದುಮ್ಮದಲ್ಲಿ ಮಕ್ಕಳಿಗೆ ಬದುಕಲು ಬೇಕು ವಿದ್ಯೆ, ಬಾಳಲು ಬೇಕು ಸಂಸ್ಕಾರ ಅನ್ನೋದು ನಮ್ಮ ಬದುಕೊಂಡ ಸಂಸ್ಕಾರ ಕೊಡಿಗೆ ಬದುಕಲು ಬೇಕು ವಿದ್ಯೆ. ನಮ್ಮೊಂದು ವಿದ್ಯೆ ಕಲ್ತಂದ ಒಂದು ಉದ್ಯೋಗತಿಗೆ ಹಣ ಒಂದು ಸಮಾಜದ ಬಾಳದು ಬದುಕೊಂಡು ಮಾಡ ನಮ್ಮ ಸಂಸ್ಕಾರ ಕೊಡು ದಯಪಟ್ಟ ಈ ಒಂಜಿ ನಮ್ಮ ಮನುಷ್ಯ ಸರಿ ಬರೋಣ ಕದ ಮಿಗ ನಡೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ದಯಪಟ್ಟ ಈ ಶರೀರ ಇದು ಬೇರೆ ಬೇರೆ ಯೋನಿ ನಮ್ಮ ಹುಟ್ಟುದು ಕಡೆಗೆ ಬತ್ತ ಅಂಚೆ ನಮಗೆ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಿರೋದು ಉಚ್ಚಪ್ಪ ಕಲಿಯುತ್ತ ಅಂತೇಳಿ ಅಪ್ಪಗೆ ಈ ಒಂಜಿ ಮನುಷ್ಯರ ಜೀವನದು ಶ್ರೇಷ್ಠವಾಯಿನಂತೆ ನಮ್ಗೆ ವ್ಯಕ್ತಿ ಪಂಡ ಅವು ನಮ್ಮ ಮನುಷ್ಯ ಜೀವನಗೆ ಅಪ್ಪಗ ಪ್ರಾಣಿ ಪಕ್ಷಿ ಕೊರೋಡು ಪ್ರಾಣಿ ಪಕ್ಷಿ ಒಟ್ಟಾಕೊಂಡು ಒಂದ್ ಎತ್ತಿಕೊಂಡು ಕಿನ್ನಿ ನೀರು ಪೂರ ಆ ಮಲ್ಲನಿರು ಪಕ್ಕ ಆ ಪಕ್ಕಿ ರಾವೊಂದು ಹೋಗ್ಬಿಡು ಬಕ್ಕ ಕೇರು ಸಂಬಂಧ ಗೊತ್ತಿದ್ದು ಅಕ್ಕ ನಮ್ಮ ಆಡ ಮನುಷ್ಯ ಗಂಚತ್ತು ಏಕೆನ್ನ ಪಪ್ಪ ಏರು ಏನ ಅಜ್ಜರಿ ಏರು ಏನ ತರವಾಡು ಊರು ಏನ ತಮ್ಮಲ್ಲಿ ಇಡೀ ಲೋಕನೇ ಒಂದು ಹೇಳ್ಕೊಂಡ ನಮ್ಮ ಸಂಸ್ಕಾರ ನಮಗೆ ತಿಪ್ಪುರಂಜನ ಅವು ಮಾತೆಲ್ಲ ಗೊತ್ತುಂಡು ಪ್ರಾಣಿ ಪಕ್ಷಿ ಗೊತ್ತುಜ್ಜಿ ಇನ್ನಿಂತ ಒಂದು ಆಡಿ ಅವು ಐತ ಕೈಕಾಲ ಗಟ್ಟಿ ಅನಗ ಕೂಡುದು ಬಡ ಬೆಳೆಸಿನ ಒಂಜಿ ಜೀವ ಜಂತು ಈ ನೆಟ್ಟಿತ್ತು ನಾಟ ಅವು ಖಂಡಿತ ಅದೆಲ್ಲ ಮನುಷ್ಯ ಮಾತ್ರ ಒಂದು ಆವಳು ನಾಟ ಜೋಗ್ಲಿಗಡ್ಡೆ ಸಂಸ್ಕಾರಕ್ಕಾಗಲಿ ವಿದ್ಯೆತನೇ ಮಲ್ಲ ಒಂದು ಎಲ್ಲಿ ಕಿನ್ಯಾಗ ಉದಾಹರಣೆ ಕತೆ ಬಂತ ಒಂದು 4 ಜನ ದೋಸ್ತನ ಹಾಕ್ಲಿದ್ದೇವೆ 3 ಜನ 8 ಗಂಟೆ ಕಲ್ಪನ ಆಂಡ ಹುಡುಗಿಯಾಗಿ ವಿದ್ಯೆದಾಗ ಬರ್ಪುಜಿ ಬಾಡ ಬೇರೆ ಪೂರ ಎಂಟು ಬುದ್ಧಿವಂತಿಗೆ ಒಂದು ಚಾತ್ರ ಪೂರೊಂದು ಆಂಡ ಇತ್ತೆ ಮಾತ್ರ ಲೆಕ್ಕ ಕೊಟ್ಟನೆ ವಿದ್ಯೆ ಲೆಕ್ಕ ಕೊಟ್ಟು ಆ ಏನ್ ಕಲ್ತದೆ ಏದು ಮತ್ತೆ ಏ ಪುಸ್ತಕಗಳು ಏತ್ ಇಂಗ್ಲಿಷ್ ಪಾಠ ಅಂಕೇನೆ ಒಂದಿನ ನಿಮಗೆ ಒಟ್ಟಿಗೆ ಉಳ್ಳೆ ಆಡ ಮಾತಾಡ ತಿರ್ತದೆ ಮತ್ತೊಂದು ಒಂದಿನ ಮಕ್ಕಳು ಕಾಡು ಸಾದಿ ಹೋನಾಗ ಒಂದು ಸಿಂಹ ಸೈತದಂದು ಆಯ್ತ ಪೂರ ಅವು ನುಂಗುದು ಆಯ್ತ ಎಲು ಪೂರ ಬೇರೆ ಬಿತ್ತಾದಿರ್ತದೆ ಅಪ್ಪ ಒರಿಯ ಪಟ್ಟೆಗೆ ಯಾರು ಕಲ್ಪನ ವಿದ್ಯೆ ಈ ಒಂದು ಸಿಂಹದ ಎಲುಬು ಪೂರ ಯಾರು ಜೋಡಿಸ್ತಾಗ ಅನ್ನೋದು ಅಥವಾ ಕುಡರಿ ಪಂಡೆಗೆ ಈ ಸಿಂಹದ ಎಲುಬು ಜೋಡಿಸಾಗ ಯಾರಕ್ಕೆ ಮಾಂಸ ಕಣ್ಣು ಯಾಕೆ ಕೊಡ್ಬೇನೆ ಅನ್ನೋದು ಅಥವಾ ಕುಡರಿ ಪಂಡೆಗೆ ಈ ಮಾಂಸ ಕಣ್ಣು ಕೊಟ್ಟು ಸಿಂಹ ಮಾಡಾಗ ಜೀವ ಯಾರು ಕೊಡ್ಬೇನೆ ಅನ್ನೋದು ಆ ತರಗ 4ನೇ ಪಂಡೆಗೆ ಒಂದು ಕೆಲಸ ಅನ್ಕೊಲೆ ಮಾರೆ ಯಾರು ಮರಕ್ಕೆ ಹೋಗಿ ಬಿಟ್ಟಾರೆ ಐದು ಪಕ್ಕಕ್ಕೆ ದಾದ ಕೊಟ್ಟ ಅನ್ಕೊಲೆ ಮಾಡೋದು ಇವಲ್ಲಿ ಕುಕ್ಕೆ ನಿಂಗೆ ದಾದ ಗೊತ್ತು ನನ್ನ ಬಾರಿ ತಿರ್ತು ಅಂತ ನಾ ಗೊತ್ತು ಕುಲ್ಲಿ ಇವೇ ಎಲ್ಲೂ ಜೋಡಿಸೈ ಕೊಡೋರಿ ಆಯ್ತು ಮಾಂಸ ಕಣ್ಣು ಕೊರಿ ಆ ತನಗ ಒಬ್ಬರಿ ಜೀವ ತನಕ ಸಿಂಹಗ ಜೀವ ಬರ್ತಾನ ದಾನೆ ನರಮಣೆ ತೋಡು ಸಿಂಹಗ ಜೀವ ಬರ್ತಾನ ಎದುರು ನನಗೆ ದಾದ ಮಾಡ್ತ ಸಿಂಹ ನಮ್ಮ 3 ಜನ ಆತ ಕಲ್ತದಲ್ಲ ಆಯ್ನ ಇಂಚ ಉಪಯೋಗ ಮನ್ಕೊಡು ಮನ್ಕೊಂಡಂಚಿನ ಒಂದು ಚಿಂತನೆ ಹೆಜ್ಜೆನವರ ನಮ್ಮ ಇತ್ತದ ಒಂದು ವಿದ್ಯಾಭ್ಯಾಸ ಹಂಚೆನೆ ಆತನ್ಕೊಡ ಒಂದೆಲ್ಲ ಏತಲ ಕಲ್ತಿದ್ದೇವೆ ಏತಲ ಬೇರೆ ಮಸ್ತ್ ಐಟಿ ಬಿಟ್ಟಿದ್ ಕೂಡ ಉಳ್ಳೇ ಇರ್ಬೋದ ಆಂಡ ದೇವಿಯ ಸಮಾಜ ಸಂಸ್ಕಾರ ಬಂದು ನಾವು ಖಂಡಿತವಾದಲ್ಲ ನಮ್ಮಡ ಇಜ್ಜಿ 12 ಏನೆಲ್ಲ ಜೋಗ್ಲಿಕ್ಕೆ ಒಂದನ್ನು ಬಲವಂತವಾದ ಮನ್ಕೊಡ್ತೀವಿ ಆಯ್ತು ಆಸಕ್ತಿ ಉಂಟು ಅದಕ್ಕೆ ನಮ್ಮ ಸುಧಾರ್ಥ ಓಡು ಗೋಡ್ಲಾಗ ಕಲ್ಕೊಂಡ್ರೆ ಆತದೆಲ್ಲ ಈತದಲ್ಲಿ ಓಡಿಸಿ ಅಂಚೆ ಆರ ಮಗನ ಮೇಲಿನ ಮಗನ ಓಡಿಸಿ ನಮ್ಮ ಬಾಲ್ಯ ಹೆಚ್ಚಿನ ಅವಳು ನಮ್ಮ ಬಾಲ್ಯಕ್ಕೆ ಹೋಯ್ತ ಆಸಕ್ತಿ ಉಂಟು ನೆನಪೂರಣಿಗೆ ಕಲ್ಪಲ್ಲಿ ಖಂಡಿತವಾದಲ್ಲ ನಮ್ಮ ಎಡ್ಡೆ ನಮ್ಮ ಸಮಾಜ ಎಡ್ಡೆ ಅಂಚೆ ನನಗೆ ಧ್ರುವನ ಕಥೆ ಐಟ್ಲಂಚೇನೆ ಉತ್ತರ ಪಾದ ರಾಜಗೆ ರಡ್ಡು ಬಿಡಿಯಲ್ಲಿ ಒತ್ತಿ ಸುನೀತಿ ಕೊತ್ತಿ ಸುರುಚಿ ಮಾಡೋದು ಸುನೀತಿ ನಮಗೆ ಧ್ರುವೆ ಸುರುಚಿ ನಮಗೆ ಉತ್ತಮ ಒಂದು ದಿನ ಉತ್ತರ ಪಾದನ ತೊಡೆದುಕೊಳ್ಳುವುದು ಉತ್ತಮೆ ಗೊಬ್ಬೊಂದು ಕೊನಾಗ ದುರೆ ಬರ್ತದ ಬಿಲ್ಲಿರ ಪೊಪ್ಪೆಗೆ ಆ ಸಮಯಗಳು ಸುರುಚಿ ಬರ್ತದೆ ಹೋಯ್ತು ಮಾಡೋಲ್ಲ ನಿತ್ಯ ಅಧಿಕಾರಕ್ಕೆ ಕುಳ್ಳು ನಾವು ನನ್ನ ರಾಜಾರ್ಪಣೆ ನಮಗೆ ಆಯ ಕುಳ್ಳೋಡಿತ ನಾನು ವ್ಯವಸ್ಥೆ ಬೇಜಾರ ಸೀರೆ ಹೋದು ಸುನೀತಿರ ಹೋದು ಪಂಪೆಗೆ ಇಂಚಾಯ್ತಾನ ಅಪ್ಪ ಸುನೀತಿ ಪಂಪಲ್ಲ ಒಂದು ಏಪಲ ಮಕ್ಕಳ ತೆಜೋಡಿತನ ವಿಷಯ ಮಗ ನಮಗ ಅವು ಅಂಚಕ್ಕೆ ಅಗತ್ಯ ತೆಚ್ಚಿ ಈ ದೇವಿನ ಒಲಿಸಾದ ಪದವಿ ಪಡೆಯಲ್ಲ ಅವು ಶಾಶ್ವತ ನನಗೆ ಅಂಚ ಧ್ರುವೆ ಇಂದ ಕಾನಡದ ಗೋಪೇರು ನಾರದ ಮಾನಸಿರಲ್ಲ ಓಂ ನಮೋ ಭಗವತೆ ವಾಸುದೇವ ಅಂತ ಮಂತ್ರೋಪದೇಶ ಮಂತದೆ ಅವಳು ಏಕೋ 1000 ವರ್ಷ ತಪಸ್ಸು ಮಂತದೆ ಶ್ರೀಮನ್ನಾರಾಯಣ ದೇವರು ಪ್ರತ್ಯಕ್ಷ ಆಗಿ ಅಲ್ಲಿ ವರ ಕೊಡ್ಬೇಕು ಹೆಚ್ಚಿನ ಬೋಲ್ಡ್ ಮಾಡೋದು ಆ ವರನ ತೆತ್ತೊಂದು ಬರ್ಬೇಕು ಅವೇ ಆ ವರನ ತೆತ್ತೊಂದು ಬಂದಾಗ 3 ಅದನ್ನ ಆದುಕೊಂಡು 5 ಭಕ್ತ ರಾಜ್ಯ ಅನ್ನಲ್ಲ ಉತ್ತಮ ರಾಜ್ಯ ಅನ್ನಲ್ಲ ಸತ್ತು ನಕಲಿ ಬರ್ತದೆ ರಾಜ್ಯ ಬರ್ತದೆ ಆಯೆ ತೀರ್ಪೊಬ್ಬೆ ಐದಕ್ಕ ಅಪ್ಪೆ ಸುರುಚಿ ಕಾಡಿಗೆ ಹೋದು ಅಲ್ಪಲ್ಲ ಬೆಂಕಿ ನೋಡೋದು ನಾವು ತೆಗೆದುಬಿಡ್ತಾನೆ ಪಂಡ
ಸುರುಚಿ ಸುನೀತಿ ಪಂಡ ಪಂಡ ಸುನೀತಿ ಸುರುಚಿ ರುಚಿ ಪಂಪನ ನಮ್ಮನ್ನು ಮಾತು ಹಾಳು ಮಾಡ್ಕೊಂಡು ಅಂಚನ ನಮ್ಮ ಐತಪಿರೋಡೆ ಹೋಗುದಿಲ್ಲ ಅವತ್ತು ನಮ್ಮ ನೀತಿ ನಾಡ ಆತ ಬಾಲೆ ಆ ಧ್ರುವೆ ಆತೆ ಸಾಧನೆ ಮತ್ತು ಕಡೆ ಕಾನಾಗ ఆయన విష్ణులో కొన్నది కేనಗೆ ನನ್ನ ಅಮ್ಮ ಅವಾಗ ವಿಷ್ಣು ದೇವರ ನಮ್ಮ ದುಂಬುಡೆ ಹೋಗುದಿಲ್ಲ ನಮ್ಮ ಜೋಗ್ಲೇನೆ ಎಡ್ಡೆ ಸಂಸ್ಕಾರ ಕಲ್ಪಡ ಮಾತ್ರ ನಮಗೊಂಜಿ ಮೋಕ್ಷತಿ ಕೊಡ ನಾನು ದಯಪಂಡ ಧ್ರುವನ ದುಂಬು ಧ್ರುವೆ ಮಾತ್ರ ಎಡ್ಡೆ ಕೆಲಸದವರ ಆರೆ ಐದು ದುಂಬು ವಿಷ್ಣು ಹೋಗಬಹುದು ಸೇರೋದಿಲ್ಲ ఆయన ಇಟ್ಲೆ ಪರೋಳ್ದಾಲಂಜಿ ಈ ಒಂಜಿ ಕಾರ್ಯಕ್ರಮ ಬರ್ಪಣಕ್ಲೆಟ್ಟೆ ಸಂಸ್ಕಾರ ಇರ್ತದೆ ಅಖಿಲೆ ಮುದ್ದು ಇಷ್ಟ ದಯಪಂಡ ಇದು ಐತ ಬಗ್ಗೆ ಪರೋಳ್ದಾಲಂಜಿ ಅಂಚನ ಆಧ್ಯಾತ್ಮಿಕ ಜ್ಞಾನ ಧಾರ್ಮಿಕ ಜ್ಞಾನ ಪ್ರಜ್ಞೆಯವರ ಈ ಒಂಜಿ ಇಂಚಿನ ಕಾರ್ಯಕ್ರಮ ಭಾಗವಹಿಸಾಕರು ಕಡೆ ಕೊಂಜಿ ಪನ್ನೊಂದು ಎರಡು ಪಾತ್ರ ಉಂಟವೆ ಮಹಾಭಾರತ ಯುದ್ಧ ಮುಗಿನ ಬೊಕ್ಕ ಪೂರಾಯಣ ಬೊಕ್ಕ ಕೃಷ್ಣನ ಗಾಂಧಾರಿಕೆ ಕೃಷ್ಣ ಯಾನಿಗೆ ದಾಗಮಂತೆ ನಿಖಿದ ಕಲ್ಲು ಮುಳ್ಳು ತಕ್ಕದೆ ಪೂಜೆ ಮಾಡ್ತದಲ್ಲ ಎಲ್ಲ ಜೋಗ್ಲ ದಾಯಕ್ಕೆ ಜೇನದು ಅವಾಗ ಕೃಷ್ಣದೇವ ಪಂಕರಿಗೆ ಅಪ್ಪ ಎನ್ನದಾಲ ಒಂದು ಹತ್ತು ಈ ದಯಪಂಡ ನಮ್ಮ ಸಮಾಜ 2 ಜನರಿಗೆ ಒಂದು ಹುಟ್ಟು ಕುರುಡೇರು ಕಟ್ಟು ಕುರುಡೇರು ಅಂತ ಹುಟ್ಟು ಕುರುಡೆ ಉಪ್ಪನೆ ಕುರುಡೆ ಅದು ಆಟ ನಮ್ಮ ಕಟ್ಟು ಕುರುಡೆ ಬಲ್ಲಿ ಅಪ್ಪೆ ಈ ದಾಯ ಗೊತ್ತನ ನಿನ್ನ ಕಂಡನೆಗೆ ದಾಯ ಕುರುಡಿ ಆಟ ಈ ದಾಯ ಕುರುಡು ತನಮಂತ ಮೋಳಿ ಗುಂಟು ಕಟ್ಟದು ನಿನ್ನ ಜೋಗ್ಲೇನು ಎಡ್ಡ ರೀತಿ ಈ ತಾಂಕದ ನಾಡ ಎಡ್ಡ ರೀತಿ ನಿನ್ನ ಜೋಗ್ಲೆ ಎಡ್ಡೆ ಆಗ್ತಿರ್ತಾನೆ ನಿನ್ನ ಕಂಡನೆ ಅಂತೂ ಹಾಯ್ ಹುಟ್ಟು ಕುರುಡಿ ಆಂಡ ಈ ಕಟ್ಟು ಕುರುಡೆ ಆಯ್ತ ಕುಂತಿ ಅಂತ ಅಲ್ಲಿ ಎಡ್ಡೆ ಸಂಸ್ಕಾರ ಕೊರಿಯಲು ಆಲ್ಲ ಮಲ್ಲ ಬಗ್ಗೆ ಧರ್ಮರ ಎಡ್ಡೆಳ್ತನಾಯದು ಜೀವನವಂತೆ ಆಗ ವಿಜ್ಞಾನಕ್ಕೆ ಆಯನೇ ಅನುಸರಿಸವಂತೆ ನಿನ್ನ ಮಲ್ಲನಿಗೆ ತುಳಿಯೋದೇ ದುಷ್ಟಯೇ ಅಂತ ನಿನ್ನ ಜೋಗುಲ್ಲ ಬಾಕಿ ಬೇಕು ನಮ್ಮ ಏಪಲ ಸಮಾಜವಾಗಿ ಕಟ್ಟು ಕುರುಡೆರ ಬಲ್ಲಿ ಹುಟ್ಟು ಕುರುಡೆ ಅವ್ರು ಜನ್ಮ ಅಂತ ಬರ್ಕೊಂಡು ಅಂಚಿನ ಅಣ್ಣ ನಮ್ಮ ಇತ್ಯದ ಸಮಾಜ ಅಪ್ಪನ ಅಣ್ಣ ಮಾತ್ರ ಹುಟ್ಟು ಕುರುಡೆ ಕಟ್ಟು ಕುರುಡೆರ ಅದಲ್ಲ ನಮ್ಮ ಜೋಗುಲು ದಾದು ಮಾಡ್ತದಲ್ಲ ಐತ ಬಗ್ಗೆ ಜಾಸ್ತಿ ಅನ್ಕೊಂಡ ಮತ್ತದೆ ನಮ್ಮ ಏಪಲ ಕಟ್ಟು ಕುರುಡೆರ ಬಲ್ಲಿ ಹುಟ್ಟು ಕುರುಡೆರ ಅದು ಎಡ್ಡೆ ರೀತಿದ ಒಂಜಿ ಜೀವನ ಮಲ್ಕೊಡು ಪಂಡದು ಧ್ಯಾನ ಕಟ್ಕೊಂಡ ನೆನಪು ನಡದು ನೆನಪುಡು ಕೃಷ್ಣ ಪರಮಾತ್ಮೆಗೆ ಒಟ್ಟಿಗೆ ಕಲ್ತೊಂದಿದ್ದೇವೆ ಸುಧಾಮೆಲ್ಲ ಕೃಷ್ಣೆಲ್ಲ ಬಟ್ ಬೇತೆ ಬೇತೆ ಏತೋ ವರ್ಷ ಕಳೆದು ಸುಧಾಮೆ ಮಸ್ತ್ ದುಃಖ ದಾರಿದ್ರ್ಯಡು ನಾಲ ಇಜ್ಜಿ ಕುಣಿಯದೆ ತಿಳಿಯದ ತುತ್ತಿಯದೆ ಕುಲಿಯದೆ ಇಚ್ಚಂತೆ ದುಃಖಡು ಆತನಾಗ ఆయన ಧರ್ಮ ಪಟ್ಮಾನ್ಪಲ್ಲಿ ಕೃಷ್ಣ ದೋಸ್ತ್ ನುಲ್ಯದೆ ವೈ ದೋಸ್ತಿ ಆಡ್ಕೊತಲಕ್ಕೆ ದ್ವಾರಕದ ಮಹಾರಾಜ ಅಂತ ನಾನು आणि ಮೇಲೆ పోయే ಎಂಟೆ ಸಾಧಾರಣ ನಮ್ಮ ಜೀವನ ಅಂಚೆನೆ ಏತೋ ಮಲ ಮಾಲ್ಕಿಲೆಂದು ಕೆಲವರ ಏತೋ ಬೆನಿಫಿಟ್ ಪಡೆಯೋಲ್ಲ ನಾನು ಕೆಲ ಪಾಪದಲ್ಲಿ పోయి ರೆಡ್ ಆಗ್ತದೆ ಆಡಕ್ಕೆ ಏನು ರೆಡ್ ಆಗ್ತದೆ ಏತೋ ಉದ್ಯೋಗಿನಕ್ಕೆ ಬರೋಲ್ಲ 10 ಜನ ಉದಾಹರಣೆ ಹೇಳ್ತೀನಿ ಎತ್ತಲ ಕೊಡ್ತೇವೆ ಕೂಡ ತನ್ನ ಸಮಾಜಗಳು ಸಂಬಂಧಪಟ್ಟ ಪಾಪದಲ್ಲಿ ಕೂಡ ಏರ್ಲ ಮಾಡ್ಕೋತೇವೆ ಅಂಚಿನ ಸ್ಥಿತಿ ಅವಾಗ ಲಾಸ್ಟ್ಗೆ ಆಯ್ತು ಹೋಗ್ಬೇಕು ಫೋನದ ದಾದಾಲ ನಮ್ಮ ಒಂಜಿ ಬಿನ್ನೇರ ಫೋನ್ ಅನ್ನ ಜೋಕು ನಾಡೆಗ ಗುರುಕುಲ ನಾಡೆಗ ಪ್ರಾಯ ಫೋನ್ ಅಂತ ತಿಂದ್ರೆ ಮತ್ತೊಂದು ಕೋಡಿ ಖಂಡಿತವಾದ ದಯಪಂಡ ಅವೊಂಜಿ ಅವಲ್ಲಿ ನಮ್ಮ ಸಂಪ್ರದಾಯ ಅದೇ ದಾದ ಮುಟ್ಕೊಂಡಾಗ ಒಂಚೂರು ಬದಿಲಿ ಇತ್ತು ಮಾತು ಗೊತ್ತಿತ್ತ ನಗತ್ತೆ ನಾನು ಐದು ಕಟ್ಟೊಂದು ಕೋಪೆಗೆ ಹೋದು ಅವರು ದ್ವಾರಕ್ಕೆ ಫೋನಾಗ ಆಗಿದ್ದ ಅನ್ನ ಕಡಿಮೆ ಎಲ್ಲ ತುಯರ ಮಾಡ ಯಾರು ಈ ಪರತನ ಕುಂಟು ತುತ್ತೊಂದು ಬರ್ತಾನ ಪ್ರಾಣಿ ನಾನು ಅಂತ ಹೋದು ದ್ವಾರ ಇಂಚೆ ಪಂಡ್ಲೆ ಬಾಲ ಸುಧಾಮೆ ಬೈದೇನೆ ಅಪ್ಪಾಗ ಕೃಷ್ಣ ದೇವಿಯರು ಆ ಸಿಂಹಾಸನ ಕೃಷ್ಣ ದೇವಿಯರು ಬಲ್ತೋದು ಬರ್ತದೆ ಮೇಲೆ ಸುಧಾಮನೆ ಅರದು ಪಕ್ಕಲೆ ಎತ್ತೋದು ಅದನ್ನ ತಾರ ತೆಗ್ದಿದೆ ಅದನ್ನ ಪೂಜೆ ಮಾಡ್ತದೆ ಅದಕ್ಕೆ ಓಡು ಕೊಡ್ತಾನ ಸಂಪತ್ತನ್ನು ಕೊರಿಯದು ಪುಣ್ಯಾರ ಮಾಡ್ಕೊಂಡು ನೆನೆಪು ನಾನು ನಮ್ಮ ಅವು ಏಪಲ್ಲ ಓಡು ಇತ್ತ ನಮ್ಮ ಸಮಾಜ ಓಡ್ಲೆ ನೆನೆಸ್ಕೊಂಡು ಕೆಲಸ ಉಳ್ಳೇದು ದಾಲ ಜನ ಒಟ್ಟಿಗೆ ಇಟ್ನಾಗ್ಲಿ ಸದನ ಬೇಡ ನಾವು ಮಾಡ್ತದೆ ಅದು ಬಾರಿ ಮಲ್ಲ ಜನ ಓಡ್ಲಿಕ್ಕೆ ಸಂಪರ್ಕ ಮಾಡ್ತೆ ವೈಕಲ ಪ್ರಯೋಜನ ಇರ್ತದೆ ಹಾಗೆ ತುಂಬುದು ಹೋಗಿಲ್ಲ ನೆನೆ ಬೆಚ್ಚಿ ಮಾರ ತುಂಬ ಹೆಂಚೆ ಇತ್ತೆ ದಾದ ನಾನು ಇಟ್ಟದೊಳಿತ ಮಲ್ಲ ಜನ ಮಾರ ವೈಕಲ ಜನ ದಯಕೊಂಡ ನಮ್ಮ ಮನುಷ್ಯರ ಸ್ವಭಾವ ಸಾಧಾರಣ ನಾವು ಗೊತ್ತುಕೊಂಡು ಪೂರ ತಿಂಗಳು ಲಂಚೆನೆ ದಾಲ ಜನ ಸಂತೋಷ ಆ ಎಡ್ಡೆ ಏರ್ಲ ಎಡ್ಡೆ ನಮ್ಗೆ ಸಂತೋಷ ಪಡೆವಡಿಗೆ ನೆನಪಲ್ಲಿ ಬಂದ ನಮ್ಮನ್ನು ದೇಶಿಸುವ ದೇಶ ಸಮಯ ಇಲ್ಲ ನಮ್ಮನ್ನು ಪ್ರೀತಿಸುವ ಪ್ರೀತಿಯನ್ನು ಬಿಸಿ ಇರುವ ನೋಡು ದಯಕೊಂಡ ನಮಗೆ 10 ಜನ ದ್ವೇಷ ಮಾಡ್ಕೊಂಡ 4 ಜನ ಪ್ರೀತಿ ಮಾಡ್ಕೊಳ್ಳಿ ಹಾಕೊಂಡು ನಾವು ಬಿಸಿ ಆಗುತ್ತದೆ ಹೋಗಲ್ಲ ತಕ್ಕ ದ್ವೇಷ ಮಂತೋನೆ ಪಡಾಯಿ ಆಂಡ ನಮಗೆ ಆ ದುಂಬುದಲ್ಲಿ ಇತ್ತು ದುಂಬುದ ನೆನಪೇ ಇಜ್ಜಿ ಮಾರ ಆಂಡ ಕೃಷ್ಣ ದೇವರಿಗೆ ಆತ ಮಲ್ ದ್ವಾರಕಾಧೀಶನೆಲ್ಲ ಆ ಸುಧಮ ನೆನಪಾಡು 6 ದಿನ ಕುಲ್ಲ ಆ ಸಿಂಹಾಸನ ಕುಲ್ಲಾದೆ ಆತ್ಮ ನಿರ್ಮಾಣ ಕೃಷ್ಣ ಬಂದ ಅವು ವಿಶೇಷ ಕೃಷ್ಣ ಪ್ರಜ್ಞೆ ಬಂದ ಗೋಡಿಗೆ ಕೃಷ್ಣ ನಂಚಿನ ಒಂದು ವ್ಯಕ್ತಿ ಆಯೆ ಜಗತ್ತಿದ ಪ್ರಥಮ ಮಾನಸಿಕ ವೈದ್ಯ ಬಂಡ ಶ್ರೀಕೃಷ್ಣ ದೇವರಿಗೆ ದಯಕೊಂಡ ವಿದೇಶೋಡ್ಲ ಆ ಮಾನಸಿಕ ರೋಗ ತಜ್ಜರ ನಕಲ್ನ ಭಗವನ ಗೀತ ಉಪದೇಶದ ಒಂಜಿ ಮಲ್ಲ ಒಂಜಿ ಛಾಯತ್ತ ಕಲ್ಪ ನಿರೂಪಿಯದು ಅಂಚಿನ ಮಲ್ಲ ವ್ಯಕ್ತಿಗಳ ಇಂಥ ಮುದ್ದು ಕೃಷ್ಣ
ಕೃಷ್ಣನಕ್ಕೆ ಮಾತ ದುಂಬುದ ನಮಗೆ ಆ ಕೃಷ್ಣ ದೇವಿಯನ್ನ ವಾ ಚಾತುರ್ಕಂಡ ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆಯುವಂತೆ. ರಾಮನ ಆದರ್ಶ ನಡೆ ಕೃಷ್ಣೆ ದಾದನ ಪಂಥೇಳಿ ಗೊತ್ತಿದೆ, ಅವೇ ನಮ್ಮ ನಡ್ಕೊಂಡು ಖಂಡಿತದಲ್ಲ ನಮ್ಮ ಜೀವನ ಸಾರ್ಥಕ ಸಾಧ್ಯ. ಈ ಜೋಕ್ಲು ಮಾತ್ರ ದುಂಬುಗು ಒಂಜಿ ಧರ್ಮನು ಒರಿಪವನ ಜೋಕ್ಲು ಆಗುಪಾಡು ಅಂಚೆ ಅಪ್ಪೆ ನಕ್ಲೆ ಇಲ್ಲ ಅಂತೇಳಿ ಮಸ್ತ್ ಖುಷಿ ಆದ ಇಲ್ಲದ ಅಪ್ಪೆ ನಕ್ಲು ಏತೊಂಜಿ ಸಂಸ್ಕಾರವಂತರ ಅನುಪೇರ ಆತೆ ಆ ಇಲ್ಲು ಬೆಳಗ್ಗೆ ಸಾಧ್ಯವನಿಗೆ ತುಂಬದ ಬರ್ತಾರೆ. ಆ ಸಂತುಷ್ಟ ಗೈನಿಯೇ ಮನೆಯ ಲಕ್ಷ್ಮಿ, ಆದರ ಅತಿಥಿಯ ಮನೆ ವೈಭವ ನಡುವೆ ನಮಡುಪು ನಂಚಿನ ಮಲಮಲ್ಲ ಸೋಫಾ ಸೆಟ್ ಫರ್ನಿಚರ್ ಡೆಕೋರೇಷನ್ ಅವ ಖಂಡಿತವಾದಲ್ಲ ಬತ್ತಿನ ಬಂದು ಆದರ ಆತಿಥ್ಯ ಕೊರ್ಪುನ ಒಂದೇ ನಮ್ಮ ಒಂದು ಮಲ್ಲ ವೈಭವ ಇಲ್ಲದ ಮಾಡಿದ್ರೆ ಏತೋ ಇಲ್ಲ ಪೂರ ವ್ಯವಸ್ಥೆ ಉಂಟು ಓಡ್ ನನಗೆ ಇಲ್ಲ ನೀರು ಮಾಡ್ಲಿಕ್ಕೆ ಏನಿಲ್ಲ ಇಲ್ಲ ಬರ್ತೇನೆ ನಮ್ಗೆ ಖಂಡಿತವಾದಲ್ಲ. ನಮ್ಮ ಓಲ್ ಆತಿಥ್ಯ ಮಲ್ಪನ ಅಲ್ಪ ಕೃಷ್ಣವಲ್ಲೇರು, ಓಲ್ ನಮ್ಮ ಸೇವೆ ಅಂತನ ಅಲ್ಪ ನಮ್ಮ ಕೃಷ್ಣವಲ್ಲೇರು, ಓಲ್ ನಮ್ಮ ಪ್ರೀತಿ ಧ್ವಜವನ್ನ ಅಲ್ಪ ನಮ್ಮ ಕೃಷ್ಣವಲ್ಲೇರು, ಓಲ್ ನಮ್ಮ ವಿಜಯ ನಂಬಿಕೆಂಡ ಅಲ್ಪ ಕೃಷ್ಣ ಧ್ವಜರು ಅಂಚನೆ ಜೋಗನ ಈ ಒಂದು ಮುಗಲ ಎಡ್ಡೆ ಪ್ರಯತ್ನ ನನ್ನ ದುಂಬುಗು ನಮ್ಮ ಈ ಭಾರತ ದೇಶದ ಧರ್ಮವನ್ನು ಸಂಸ್ಕಾರ ಒರಿಕೊಡೋಣ ಅಂಡ ಖಂಡಿತವಾದಲ್ಲ. ಈ ಕಿನ್ಯ ಜೋಕುಲು ನನ್ನ ದುಂಬುಗು ಮಲ್ಲ ಒಡಿಯು ಸಂಘ ಪಂಡೇರು ಈ ಹೆಚ್ಚಿನ ಬಾಲ್ಯ ಎಡ್ಡೆ ಪದ್ಯ ಅದು ದೇವರ ಅಂದ ಹರಿಶನ್ನ ಇತ್ತಾಯಿ 10 ವರ್ಷ 2 ವರ್ಷ ಪೂರ ಮಾಡ್ಬೇಕು ಉರ್ಪುನ 15 ವರ್ಷ ಕರಿಯರ್ ಬಗ್ಗೆ ಹೆಂಗ್ ಜೋಕ್ಪೇ ನಂದು 15 ಕರಿಯರ್ ಬಗ್ಗೆ ಹೆಂಗ್ ಜೋಕ್ಪೇ ಪಂಡ ಬಣ್ಣ ನಮ್ಮ ಹಾಳಾದ ಕೋಪ ಆಗಿದ್ದವರ ಇತ್ತೆ ಪುನಃ ಸಂಸ್ಕಾರ ನಿರಂತರವಾದ ಆ ಒಳಿತು ಕೊರ್ಪುನ ಜವಾಬ್ದಾರಿ ನಮ್ಮ ಮಾತ ಒಂದು ಸಮಾಜದಲ್ಲಿ ಇಟ್ಕೊಂಡು ಆಗಿದ್ದವರ ಎಡ್ಡೆ ಕಾರ್ಯಕ್ರಮ ಮಸ್ತ್ ಖುಷಿಯಾದ ಕೃಷ್ಣನ ಯೋಗ ಮಾಯ ಕೃಷ್ಣನ ದೇವತೆಯ ಆಟ ಮಂಗಳನಾಗ ದೇವರಿಗೆ ಅಪ್ಪೆ ನಾನು ಇಲ್ಲಿ ಏಪ ದರ್ಶನ ಬಂದು ನಾನು ಮಹಾವಿಷ್ಣು ಯೋಗ ಮಾಯ ನನ್ನ ಪ್ರತಿಯೊಂದು ಏನು ದುಷ್ಟ ಸಂಹಾರ ಅಂತೇನೆ ಬೇರೆ ಬೇರೆ ಅವತ್ತೋಡು ಕೃಷ್ಣ ಬರ್ಬೇರೆ ಅಪ್ಪ ಯಾನ ಯೋಗ ಮಾಯ ಇಲ್ಲ ನಂಗೆ ದಯಪಂಡ ಯೋಗ ಮಾಯ ಪಂಡ ಭಗವತಿ ಅಪ್ಪೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಗಳೇನ ಅಪ್ಪೆ ಭಗವತಿನ ಸನ್ನಿಧಿ ಕೃಷ್ಣನೊಟ್ಟಿ ಯೋಗ ಮಾಯದ ಭಗವತಿ ಆಗ ಸನ್ನಿಧಿ ಈ ಒಂದು ಇನ್ನಿತ ಮುದ್ದು ಕೃಷ್ಣನ ಸ್ಪರ್ಧೆ ಮಾಡ್ತಾರೆ. ಈ ಕೃಷ್ಣನಕ್ಕೆ ಮಾತ ದುಂಬುಗು ಆ ಒಂದು ರಥಕ್ಕೆ ಕುಲ್ಲುದು ಭವ್ಯ ಭಾರತದ ಧರ್ಮವನ್ನು ಸಂಸ್ಕಾರ ವಹಿಸಿನ ಈ ಭಾರತ ಪಂಪನ ವಿಶ್ವ ಗುರು ಹಾಕಿನ ಆ ಮಲ್ಲ ಕೆಲಸ ಕಾರ್ಯ ತೊಡಗಿಸಿದ ಶಕ್ತಿನೇ ಅಪ್ಪೆ ಭಗವತಿ ಅಂಚನೆ ಆ ನಮ್ಮ ಇಕ್ಕಲೆ ಇವನು ಆರಾಧನೆ ಮಾಡ್ತಾ ಶ್ರೀಕೃಷ್ಣ ದೇವನ ಅನುಗ್ರಹ ಪಡಿ ಕಡೆಕಾಗಿ ಒಂಜಿ ಪಾತ್ರ ನಮ್ಮ ವಿವೇಕಾನಂದ ಎಲ್ಲಿ ಪುನಗ ಅದು ಅಮೇರಿಕ ಈ ದಾದ ಹೊಡ್ಕೊಂಡು ಅಪ್ಪ ಸಾರೋಟು ದಯಪಂಡ ನಮ್ಮ ಕಲ್ಕತ್ತ ಬಿದ್ದರೆ ಕುದುರೆ ಗಾಡಿ ಹೋಗ್ತಾನೆ ಅಪ್ಪ ಈ ಕಡೆ ಹಿಂಗೆ ಕುದುರೆ ಗಾಡಿ ನಡ್ಕೊಂಡು ನಾನು ಅಮ್ಮೇಲೆ ಅಂಟು ಬೆಚ್ಚಾಡಿ ಈತ್ ಮಾಲ ಸ್ವಲ್ಪ ಪತ್ರ ಕುದುರೆ ಗಾಡಿಗೆ ಬಂದು ನಾನು ಅದನ್ನ ಅಪ್ಪೆ ಎಲ್ಲ ಒಂದು ತಂದು ಪಂಡಲ್ಲಿ ಅಲ್ಪ ಗೀತ ಉಪದೇಶದ ಮಲ್ಲ ನಿಂತನಿಗೆ ಛಾಯಾಚಿತ್ರ ಅದ ಈ ಯಾವುದೇ ಆಸೆ ಅಂತ ದಾದ ಗೊತ್ತಲ್ಲ ಇಂಚ ಅವಡಿ ನನ್ನ ಅವಳು ತೋಜರತ ಅವೇ ಲೆಕ್ಕ ಅವಳು ದಯಮಾಡ ಅವಳ ರಥನೆ ಮುಂದಲ ರಥನೆ ಮುಂದಲ ಮಾಡ ಓಡಿರ್ತೇನೆ ಆ ಪ್ರಜ್ಞೆ ಏಪ ನಮ್ಮ ಪಪ್ಪ ಮಾಡ ಇಲ್ಲದ ಕಲ್ಲಪುಣ ಕಳ್ಳ ನಮ್ಮ ಜೋಕ್ಲೆಡ್ಡ ಸಾಧ್ಯ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನಿರಂತರವಾಗಿ ಇಲ್ಲಿ ರೂಪಾಡು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ನನಾದ ಧರ್ಮವನ್ನು ವೈಪುನ ಈ ಸಮಾಜವನ್ನು ಬೆಳೆಯುವಂಚಿನ ಕೆಲಸ ಕಾರ್ಯ ಸಾಂಸ್ಕೃತಿಕ ನಾಟಪಾಡು ಮಾಡಿದ್ದು ಮಾತರಿಲ್ಲ ಒಂದೇ ಪಾತ್ರೆಗಳು ಯಾರು ಸೋಲ್ ಮಾಡಿದ ಸಂತ ಒಂದು ಎಲ್ಲ ರಟ್ಟು ಪಾತ್ರೆಗಳು ಇದನ್ನು ಸಂದಲ್ಲೇ ಕೃಷ್ಣ ಸ್ವಲ್ಪ ಸಂದೇಹ ಬಂದು ಶ್ರೀ ಕ್ಷೇತ್ರದ ಪ್ರಧಾನ ಆಚಾರ ಪಟ್ಟೆವರಂಚಿನ ಬಾಲು ಕಾರಣವೀರ ಅರೆಗೆ ಶಾಲನ್ನು ತೊಂದಿದ್ದು ನಮ್ಮ ಮಾತೆನಲ್ಲ ಪರವಾದ ಉಡದಿದ್ದೀವಿ ಸೊನ್ನೆ ಸಂದೈತ ಮಾಡ್ಕೊಡು ಪದಕ್ಕೆ ಏನಂದ್ರೆ ಜೋರೈನ ಕೈ ದಾಟಿ ಪರಡು ಬಂದು ಕಾರ್ಯಕ್ರಮಗಳು ಮುಂದುವರಿಸಬಹುದು. ಪುಟಾಣಿ ನಡೆಯುವಂತ ವಿನಂತಿ ದಯಮಾಡಿ ಎದುರು ಭಾಗದ ಆಸನ ನಡುಕೊಳ್ಳೋದು ನನ್ನ ದೂರದ ಕಾರ್ಯಕ್ರಮ ವೀಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೊಂದಿಲ್ಲ ಮಾತಾ ಪುಟಾಣಿಗಳ ಬಂಧುಲೆ ಕಾರ್ಯಕ್ರಮದ ಸುರುಕು ಬಂದಿಚ್ಚಿ ಗಿಂಜರನ್ನು ಹೋಗಿಡಿ ಎದುಕೊಂದಾಡು ಬಂದಿಚ್ಚಿ ಮಾತ ಬಂಧುನೆಲ್ಲ ಹಿಡ್ಕೊಂದಾಡು ಆಂಡ ಇಂಥ ಕಾರ್ಯಕ್ರಮದ ಪ್ರಮುಖ ಭಾಗ ಪ್ರಮುಖರು ಪಡಂಡ ತೀರ್ಪುಗಾರರು ಅಂಚಾದು ಅಕ್ಲೇನು ವೇದಿಕೆಯಲ್ಲಿ ಲೆಕ್ಕದು ಅಕ್ಲೇನು ಗಿಂಜರನ್ನ ಕೈದು ಮಾನಾಲಿಗೆ ಸಂದೇಶ ಮತ್ತು ದುಂಬುದ ಕಾರ್ಯಕ್ರಮವಾಗಲಿನ ಹೊಲಿಗಡಿ ಇರ್ಕೊಳ್ಳವು ಇಂಗ್ಲ ಕರ್ತವ್ಯ ಅಂಚಾದು ಇನ್ನಿತ ಸುರುದ ಕಾರ್ಯಕ್ರಮ ಭಾಷಣ ಸ್ಪರ್ಧೆ ಇದುವೇ ವೇದಿಕೆ ನಡೆದಿರೋದು. ಈ ಭಾಷಣ ಸ್ಪರ್ಧೆದ ನಮ್ಮ ತೀರ್ಪುಗಾರಿಗಳು ಪ್ರಮುಖವಾದ ಡಾಕ್ಟರ್ ಶೈಲಾ ಕೆಎನ್ ಇವರು ಪಾಲ್ಪಡೆಯಿರೋರು. ಇವರ ಪರಿಚಯ ಕನ್ನಡದಲ್ಲೇ ಹೇಳ್ತೀನಿ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಮ್ಮ ಬನಮಡ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಇತಿಹಾಸ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಯುಜಿಸಿ ಆಯೋಜಿಸಿದಂತಹ ಎನ್ಇಟಿ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಹೊಂದಿರುತ್ತಾರೆ. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಮುಖೇನ 2009ರಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ನೇಮಕಗೊಂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾವೂರು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಿಳಾ ಕಾಲೇಜು ಬಲ್ಕಟ ಇಲ್ಲಿ ಈಗ ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಕೊಲೋನಿಕಲ್ ಮಾಡರ್ನಿಟಿ ಮತ್ತು ವಿಮೆನ್ ವಿತ್ ಸ್ಪೆಷಲ್ ರೆಫರೆನ್ಸಸ್ ಟು ಕೊಲೋನಿಕಲ್ ಸೌತ್ ಕೇಂದ್ರ ಎಂಬ ವಿಷಯದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಸಹ ಪಡೆದಿದ್ದಾರೆ ಹಾಗೂ ಇಂಗ್ಲಿಷ್ ಲಿಟರೇಚರ್ನಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಸಹ ಪಡೆದಿದ್ದಾರೆ. ಇವರು ನಮ್ಮ ಭಾಷಣ ಸ್ಪರ್ಧೆಯ ಪ್ರಮುಖ ತೀರ್ಪುಗಾರರಾಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ವೇದಿಕೆಯ ಮುಖ್ಯ ಅತಿಥಿಗಳಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ತೀರ್ಪುಗಾರರು ದೀಕ್ಷಿತಾ TS. ಇವರು ಕೂಡ ಸ್ನಾತಕೋತ್ತರ ಪದವಿ MCom ಅಲ್ಲಿ ಮಾಡಿದ್ದು MPL ಅನ್ನು ಬ್ಯಾಂಗ್ಳೂರು MPL ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ತದನಂತರ ಡಿಪ್ಲೊಮಾವನ್ನ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ದಾರೆ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ, ಯೂನಿಕ್ ಕಾಲೇಜಲ್ಲಿ. ಹಾಗೂ ಡಿಪ್ಲೊಮಾವನ್ನ ಪ್ರಾಕೃತ್ ಅನ್ನು ಶ್ರವಣಬೆಳಗೊಳ ಯೂನಿವರ್ಸಿಟಿಯಲ್ಲಿ ಕೂಡ ಮುಗಿಸಿದ್ದಾರೆ. ತಮ್ಮ PhD ಅನ್ನು ಕೂಡ ಶ್ರೀನಿವಾಸ ವಿದ್ಯಾಲಯದಲ್ಲಿ ಕೂಡ ಮಾಡಿದ್ದಾರೆ. ಅವರ ಪ್ರಸ್ತುತ ಇದೀಗ ಅವರು ಬೆಸೆಂಟ್ ಯೂನಿಕ್ ಕಾಲೇಜಲ್ಲಿ ಅವರು ಪ್ರಾಧ್ಯಾಪಕಿಯಾಗಿ ತಮ್ಮ ಒಂದು ವೃತ್ತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಇವರ ವೃತ್ತಿ ಜೀವನವು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಮುಂದುವರಿಯಲಿ, ಶುಭವಾಗಲಿ ಅಂತ ಹೇಳಿ ನಿಮಗೂ ಕೂಡ ಆತ್ಮೀಯ ಗೌರವವಾದ ಸ್ವಾಗತ. ಮತ್ತೊಬ್ಬ ಅತಿಥಿ ಶ್ರೀಮತಿ ಅಶ್ವಿತಾ ಆರ್ ಗಟ್ಟಿ. ಇವರು ಕೂಡ ನಮ್ಮ ಪ್ರಸ್ತುತ ನಮ್ಮ ಈ ಊರಿನವರೇ ಆಗಿದ್ದಾರೆ. ಅಷ್ಟು ಮಾತ್ರವಲ್ಲ, ತಮ್ಮ ವಿದ್ಯಾಭ್ಯಾಸದಲ್ಲಿ BSc, BBA, MBA, MA ಇಕಾನಾಮಿಕ್ ಮಾಡಿದ್ದು ಇತಿಹಾಸದಲ್ಲಿ ಇದೀಗ MA ಪದವಿಯನ್ನ ಪಡೆಯುವಂತಹ ಹಂತದಲ್ಲಿದ್ದಾರೆ. ಹಾಗೂ ಕೂಡ ಮುಂದಿನ ಜೀವನದಲ್ಲಿ PhD ಮಾಡುವಂತಹ ಒಂದು ಹುಮ್ಮಸ್ಸನ್ನ ಕನಸನ್ನ ಹೊಂದಿದ್ದಾರೆ. ಹಾಗೂ ಪ್ರಸ್ತುತ ಕೇರಳ ಕಾಸರಗೋಡಿನಲ್ಲಿ ನಮ್ಮ ಕೇಂದ್ರೀಯ ವಿದ್ಯಾಲಯದಲ್ಲಿ 7 ವರ್ಷಗಳಿಂದ ನಮ್ಮ ಅಡ್ಮಿನಿಸ್ಟ್ರೇಷನ್ ವಿಭಾಗದಲ್ಲಿ ಅವರು ಜೂನಿಯರ್ ಅಂದ್ರೆ GSC ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ಒಬ್ಬರ ತೀರ್ಪುಗಾರರಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಪ್ರಸ್ತುತ ಇವರು ಮೂವರು ನಮ್ಮ ಭಾಷಣ ಸ್ಪರ್ಧೆಯ ಮುಖ್ಯ ಅತಿಥಿಗಳಾಗಿದ್ದಾರೆ. ಇದೀಗ ಮುಂದಕ್ಕೆ ನಮ್ಮ ಭಕ್ತಿಗೀತೆ ಸ್ಪರ್ಧೆಯ ತೀರ್ಪುಗಾರರನ್ನು ಸ್ವಾಗತಿಸುವಂತಹ ಸಮಯ. ಮೊದಲಿಗೆ ಶ್ರೀಮತಿ ಉಷಾ ನಾಯ್ಕ್, ಮೂಲತಃ ಮೂಡಬಿದ್ರೆಯವರಾಗಿದ್ರು ಕೂಡ BCom ಪದವಿಯನ್ನ ಶ್ರೀ ಮಹಾವೀರ ಕಾಲೇಜಿನಲ್ಲಿ ಪೂರೈಸಿದ್ದು ಉನ್ನತ ಶಿಕ್ಷಣಕ್ಕಾಗಿ ಮಂಗಳೂರು ವಿಶ್ವವಿದ್ಯಾಲಯ ಕೊಣಾಜಿಯಲ್ಲಿ MCom ಪದವಿಯನ್ನ ಪಡೆದಿದ್ದಾರೆ. BCom ಅಂತಿಮ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು TNA5 ಚಿನ್ನದ ಪದಕವನ್ನು ಗಳಿಸಿದಂತಹ ಹೆಗ್ಗಳಿಕೆ ಇವರದ್ದಾಗಿದೆ. ಹಾಗಾಗಿ ಶಿಕ್ಷಕ ವೃತ್ತಿಯನ್ನ 2008ರಿಂದ ಮುಂದುವರಿಸಿಕೊಂಡು ಮಂಗಳೂರಿನ ಪ್ರತಿಷ್ಠಿತ ಕೆನರಾ ಪದವಿ ಕಾಲೇಜಿನಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಗೀತ, ಭಗವದ್ಗೀತೆ, ನಾಟಕ, ಭಾಷಣ, ರಂಗೋಲಿ ಇವುಗಳೆಲ್ಲರೂ ಕೂಡ ಹೆಚ್ಚಿನ ಆಸಕ್ತಿಯನ್ನ ಪಡೆದು ಇವತ್ತು ಸಂಗೀತ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಇದೀಗ ಕಾರ್ಯಕ್ರಮ ಮುಂದಿನ ಹಂತದ ತೀರ್ಪುಗಾರರ ಸ್ವಾಗತಿಸುವಂತ ಸಮಯ. ಭಕ್ತಿಗೀತೆ ಸ್ಪರ್ಧೆಯ ರಾಜೇಶ್ ಮುಡಿಬು ತಮ್ಮ ಸ್ವರಕಂಠದಿಂದ 150ಕ್ಕೂ ಹೆಚ್ಚು ಭಕ್ತಿಗೀತೆಗೆ ಸ್ವರವನ್ನ ನೀಡಿ ಆಲ್ಬಮ್ ಸಾಂಗ್ ಅನ್ನ ರಚಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಹೆಸರಾಂತ ಗಾಯಕಿ ಅನುರಾಧ ಭಟ್ ಇವರಿಗೂ ಕೂಡ ಹಾಡಿದಂತಹ ಹೆಗ್ಗಳಿಕೆ ಇವರದ್ದಾಗಿದೆ. ಗೀಡೆ ಪೇರು ತುಳುನಾಡ ಮಾಯಿಕಾರೆ ಇಂತಹ ಹಲವಾರು ಸಂಗೀತಕ್ಕೆ ತಮ್ಮ ಸ್ವರವನ್ನ ಕಂಠ ಸಿರಿಯನ್ನ ನೀಡಿದಂತಹ ಹೆಮ್ಮೆಯ ಪುತ್ರ ಇವರನ್ನು ಕೂಡ ಇವತ್ತು ನಾನು ಆತ್ಮೀಯವಾಗಿ ತೀರ್ಪುಗಾರಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ತೀರ್ಪುಗಾರಿಕೆಗೆ ಮತ್ತೊಬ್ಬ ತೀರ್ಪುಗಾರ್ತಿ ಅಶ್ವಿನಿ T. ಕುರ್ನಾಡ್. ತಮ್ಮ ಒಂದು ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯ ರಚನೆಯಲ್ಲಿ ವಿಶೇಷವಾದ ತಮ್ಮದೇ ಆದಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹಲವಾರು ಗೀತೆಗಳಿಗೆ ಸಾಹಿತ್ಯವನ್ನ ಬರೆದಂತಹ ಹೆಮ್ಮೆ ಇವರದು. ಅದಲ್ಲದೆ ಕನಸು ಎಂಬಂತಹ ಒಂದು ಹೆಸರಿನಲ್ಲಿ ಕವಿತೆಗಳನ್ನ ಬರಿತಾ ಇದ್ದಾರೆ. ಅರ್ಚನ ಮಹಿಮೆ ಎಂಬಂತಹ ಒಂದು ಅರ್ಚನ ತುಳು ಭಕ್ತಿ ಗೀತೆಗೆ ತಮ್ಮದೇ ಆದಂತಹ ವಿಶೇಷ ಸಾಹಿತ್ಯವನ್ನ ಪಡೆದು ಹೆಮ್ಮೆಯನ್ನ ಪಡ್ಕೊಂಡಿದ್ದಾರೆ. ಪ್ರಸ್ತುತ ಇವರು ಮೊಟ್ಟೆಪದವು ಕಾಲೇಜಿನಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಭಗವದ್ಗೀತಾ ಕಂಠಪಾಠದ ತೀರ್ಪುಗಾರರನ್ನು ಸ್ವಾಗತಿಸುವಂತಹ ಸಮಯ. ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿಯಾಗಿ ಆನಂದಾಶ್ರಮ
ಪ್ರೌಢಶಾಲೆಯಲ್ಲಿ ನಿವೃತ್ತ ಶಿಕ್ಷಕಿಯಾಗಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ಸರೋಜಾ ಕುಮಾರಿ ಭಟ್ ಇವರು ಸ್ವಯಂ ಸೇವಕ ಸಂಘಟನೆಗಳಲ್ಲಿ ತಮ್ಮದೇ ಆದಂತಹ ಪರಿಚಯವನ್ನ ಮೂಡಿಸಿ ಈಗ ಗೀತ ಜ್ಞಾನ ಯಜ್ಞ ಇದರಲ್ಲಿ ಅಧ್ಯಾಪಕಿಯಾಗಿ ಭಗವದ್ಗೀತಾ ಪಾಠದ ಒಂದು ಪಠಣದ ಒಂದು ಅಧ್ಯಾಪಕಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಮತ್ತೋರ್ವ ಅತಿಥಿ ನಿವೃತ್ತ ಶಿಕ್ಷಕರು ಹೌದು, ಅಯ್ಯಪ್ಪ ಭಜನಾ ಮಂದಿರ ಕೋಟೆಕಾಲಿ. ಇಲ್ಲಿ ಇವರು ತಮ್ಮ ಧಾರ್ಮಿಕ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಪರಿಚಯವನ್ನ ಮುಂದುವರಿಸ್ತಾ ಇರುವಂತಹ ನಿವೃತ್ತ ಶಿಕ್ಷಕರಾದ ಶ್ರೀ ಕೇಶವ ಮಾಸ್ಟರ್ ಮಾಡೂರು ಇವರು ನಮ್ಮ ಮತ್ತೂರು ಭಗವದ್ಗೀತಾ ಕಂಠಪಾಠದ ತೀರ್ಪುಗಾರರಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಮತ್ತೊಬ್ಬ ತೀರ್ಪುಗಾರರಾದಂತಹ ಶ್ರೀಮತಿ ಲೀಲಾವತಿ ಇವರು ಕೂಡ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ನಿವೃತ್ತ ಶಿಕ್ಷಕಿಯಾಗಿ ತಮ್ಮ ಒಂದು ಜೀವನದ ಯಾತ್ರೆಯನ್ನು ಮುಗಿಸಿ ಇದೀಗ ಪ್ರಸ್ತುತ ಗೀತ ಜ್ಞಾನ ಯಜ್ಞದಲ್ಲೂ ಕೂಡ ಭಗವದ್ಗೀತಾ ಕಂಠಪಾಠದ ಅಧ್ಯಾಪಕಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಭಗವದ್ಗೀತಾ ಕಂಠಪಾಠದ ಶಿಕ್ಷಕಿಯಾಗಿರುವಂತಹ ಇವರು ಪ್ರಸ್ತುತ ತೀರ್ಪುಗಾರರಾಗಿ ಇವತ್ತು ಕಾರ್ಯನಿರ್ವಹಿಸಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಹಾಗೂ ಎಲ್ಲ ನನ್ನ ನೆಚ್ಚಿನ ಮುದ್ದು ಪುಟಾಣಿಗಳೇ ಹಾಗೂ ನೆಚ್ಚಿನ ಹಿರಿಯರೇ ಇವರೆಲ್ಲರೂ ಕೂಡ ಇವತ್ತಿನ ಮುದ್ದು ಕೃಷ್ಣದ 26ನೇ ವರ್ಷದ ತೀರ್ಪುಗಾರರಾಗಿದ್ದು ಮಗದೊಮ್ಮೆ ತಮ್ಮ ಜೋರಾದ ಕೈ ಚಪ್ಪಾಳಿಯೊಂದಿಗೆ ಅವರನ್ನು ಸ್ವಾಗತಿಸಿದ ನೀಡಿದಂತಹ ಶ್ರೀ ಕೃಷ್ಣನ ತಾಯಿ ಭಗವತಿಯ ಅನುಗ್ರಹವನ್ನ ಸ್ಮರಿಸಿದಂತಹ ಶ್ರೀ ಹರೀಶ್ ಶೆಟ್ಟಿ ಮಾಡೂರು ಇವರಿಗೂ ಕೂಡ ನಾನು ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ ಜೋರಾದ ಕೈ ಚಪ್ಪಾಳೆ ಕೂಡ ಇರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು